ಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ವಿಶೇಷ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಅರಿವಿನ ಗುರು ಬ್ರಹ್ಮಶ್ರೀ ಅನ್ನುವ ಸಂವಾದವನ್ನು ಇವತ್ತು ಏರ್ಪಡಿಸಿದ್ದೇವೆ. ಈ ದಿವಸ ನಮ್ಮ ವಿ4 ಸ್ಟುಡಿಯೋದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ನಾರಾಯಣ ಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತ್ ಕುಮಾರ್ ಅವರು. ಕುಮಾರ್ ಅವರು ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಸ್, ಅದೇ ರೀತಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಸರ್ ಅವರು. ಸರ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಪ್ರೊಫೆಸರ್ ವಸಂತ್ ಕುಮಾರ್ ಅವರು ಸುಮಾರು 35 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು ಮತ್ತು ನಾರಾಯಣ ಗುರುಗಳ ಆದರ್ಶ, ಅವರ ಒಂದು ಚರಿತ್ರೆ ಹಿನ್ನೆಲೆಯ ನೆಲೆಯಲ್ಲಿ ತತ್ವ ಸಿದ್ಧಾಂತಗಳನ್ನು ನಿರಂತರವಾಗಿ ಪ್ರತಿಪಾದನೆ ಮಾಡ್ತಾ ಇರುವವರು. ಶಿಕ್ಷಕರು ಗಮನಿಸ್ತಾ ಇರ್ಬೋದು ಅಥವಾ ಅವರ ವಿದ್ಯಾರ್ಥಿಗಳು ಕೂಡ ಗಮನಿಸ್ತಾ ಇರ್ಬೋದು. ಇವತ್ತಿಗೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲೇ ಅವರು ಬರೀತಾ ಇದ್ದಾರೆ ಮತ್ತು ಇವತ್ತಿನ ಎಲ್ಲ ಏನು ರಾಜಕೀಯ ಸಾಮಾಜಿಕ ಆಗುಹೋಗುಗಳನ್ನು ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಪ್ರತಿಪಾದಿಸ್ತಾ ಇರುವಂಥ ಒಬ್ಬ ವಿಶಿಷ್ಟ ನೆಲೆಯ ಉಪನ್ಯಾಸಕರು ಪ್ರೊಫೆಸರ್ ವಸಂತ ಕುಮಾರ್ ಅವರು. ಇನ್ನೊಬ್ಬ ಅತಿಥಿ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 30 ವರ್ಷಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾದ ಬಳಿಕ ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನಲ್ಲಿ ಒಬ್ಬ ಪ್ರಾಂಶುಪಾಲರಾಗಿ ಮತ್ತು ಆಡಳಿತಾಧಿಕಾರಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಭಾಕರ್ ನೀರ್ಮಾರ್ಗ ಅವರು ಸಾಹಿತ್ಯ ಲೋಕಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ದೊಡ್ಡ ಹೆಸರು. ಅವರು ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚಿನ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸುಮಾರು 24 ಕಾದಂಬರಿಗಳೇ ಇದ್ದಾವೆ. ಅವರ ಕಾದಂಬರಿಗಳ ವಿಶೇಷ ಅಂತ ಹೇಳಿದ್ರೆ ಪ್ರತಿಯೊಂದು ಕಾದಂಬರಿ ಕೂಡ ಒಂದು ತುಳುನಾಡಿನ, ತುಳು ಸತ್ವದ, ತುಳು ಮಣ್ಣಿನ ಹೆಸರಿನೊಂದಿಗೆ ಜೋಡಿಸಲ್ಪಟ್ಟಂಥ ಕಾದಂಬರಿಗಳಿರ್ಬೋದು. ಒಂದೆರಡು ಹೆಸರು ಹೇಳದಿದ್ದಾರೆ. ಕಾದಂಬರಿ ಹೆಸರೇ ದಿಬ್ಬಣ, ಕಾರ್ಣಿಕ, ವೇಷ, ಜಾತ್ರೆ ಇತ್ಯಾದಿಯಾಗಿ ಅವರ ಮಂಗಳೂರ ಕ್ರಾಂತಿ ಅನ್ನುವ ಏನೋ ಒಂದು ನೈಜ ಘಟನೆಯ ಅಂದರೆ ಸ್ವತಂತ್ರ ಪೂರ್ವದ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಒಂದು ಚರಿತ್ರೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡ ಕಾದಂಬರಿ ಬಹುದೊಡ್ಡ ಹೆಸರು ತಂದು ಕೊಟ್ಟಂಥ ಕೃತಿಯವರದು. ಸೊ ಪ್ರಭಾಕರ್ ನೀರ್ಮಾರ್ಗ ಸರ್ ಅವರು ಕೂಡ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಇಬ್ಬರು ಗಣ್ಯರು ನಾರಾಯಣ ಗುರುಗಳ ಹಿನ್ನೆಲೆ, ಅವರ ತತ್ವ ಸಿದ್ಧಾಂತ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಪ್ರತಿಪಾದನೆ ಯಾವ ರೀತಿ ಆಗ್ತಾ ಉಂಟು, ಯಾವ ರೀತಿಯ ಪ್ರಸ್ತುತತೆ ಅಗತ್ಯ ಇದೆ ಅನ್ನೋ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಈಗ ನಾನು ನೇರವಾಗಿ ಸಂವಾದಕ್ಕೆ ಬರೋ ಸಂದರ್ಭದಲ್ಲಿ ಪ್ರೊಫೆಸರ್ ವಸಂತ ಕುಮಾರ್ ಅವರೇ, ನಾನು ಈ ನಾರಾಯಣ ಗುರುಗಳು ಆವತ್ತಿನ ಆ ಒಂದು ಕಾಲಘಟ್ಟದಲ್ಲಿ ಅವರು ಒಬ್ಬರು ಸೃಷ್ಟಿಯಾಗಿ ಬರಲಿಕ್ಕೆ ಕಾರಣವಾದಂಥ ಒಂದು ನೆಲೆಗಟ್ಟು ಏನು? ಈಗ ಅವತ್ತಿನ ಕಾಲಘಟ್ಟ ಅಂತ ಹೇಳಿದ್ರೆ, ಯಾಕಂದ್ರೆ ಇವತ್ತು ನಾರಾಯಣ ಗುರುಗಳ 166ನೇ ಜಯಂತಿ, 160 ಆ ಒಂದು ವರ್ಷಗಳ 150 ವರ್ಷಗಳ ಹಿಂದೆ ಒಬ್ಬ ಈ ರೀತಿಯ ಒಂದು ತಳ ಸಮುದಾಯದಿಂದ ಒಬ್ಬ ಸ್ವಾಮಿ ಬರ್ತಾರೆ, ಸನ್ಯಾಸಿ ಬರ್ತಾರೆ, ಕ್ರಾಂತಿ ಪುರುಷ ಬರ್ತಾರೆ ಅಂತ ಹೇಳಿದ್ರೆ ಏನು ಹಿನ್ನೆಲೆ, ಯಾವ ಹಿನ್ನೆಲೆ ಅಂತ? ಅವರ ಆ ಸಮಯದಲ್ಲಿ ಅವರು ಹುಟ್ಟಿದ್ರು 1854, ಅಂದ್ರೆ 18-19ನೇ ಶತಮಾನ ಆಗಿರ್ಬೋದು. 18-19ನೇ ಶತಮಾನದ ಆ ಸಮಯದಲ್ಲಿ, 18ರ ಆ ಸಮಯದಲ್ಲಿ ಒಂದು ಬ್ರಿಟಿಷರು ಇಲ್ಲಿ ವ್ಯಾಪಾರಕ್ಕಾಗಿ ಬಂದು ವಸಾಹತುಗಳನ್ನು ಮಾಡಿ ನಮ್ಮನ್ನು, ಭಾರತೀಯರನ್ನು ಗುಲಾಮರನ್ನಾಗಿಸಿತು. ಒಂದು ಕಡೆಯಲ್ಲಿ ರಾಜಕೀಯವಾಗಿ, ಇನ್ನೊಂದು ಕಡೆಯಲ್ಲಿ ಜಾತಿ ತಾರತಮ್ಯ, ಜಾತಿ ವೈಷಮ್ಯ ತಾರಕಕ್ಕೇರಿತು. ಅದು ಕೂಡ ಕೇರಳದಲ್ಲಿ. ವಿವೇಕಾನಂದರೇ ಕೇರಳವನ್ನು ಉಚ್ಚರ ಸಂತೆ ಅಂತ ಹೇಳಿ ಕೈ ಬಿಟ್ಟು ಚೆಲ್ಲಿದ್ರು. ಹೌದು, ಸ್ವಾಮಿ ವಿವೇಕಾನಂದರು ಕೈ ಚೆಲ್ಲಿದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಮತ್ತು ಆ ಕಾರಣ ಆ ಸಮಯದಲ್ಲಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಂದ್ರೆ ಸಾಧಾರಣ 1854 ಓಣಂ ದಿವಸದ ಮರುದಿವಸ, ಹುಣ್ಣಿಮೆ ದಿವಸ ಅಂತ ಹೇಳ್ಬೋದು. ಹುಣ್ಣಿಮೆ ದಿವಸ ಅವರ ಜನನ ಆಯಿತು. ಮತ್ತು ಆ ಸಮಯದಲ್ಲಿ ಅವರು ಸಣ್ಣದಿರುವಾಗಲೇ, ಬೆಳೀತಾ ಬರುವಾಗಲೇ ಅವರು ನೋಡ್ತಿದ್ರು ಯಾವ ರೀತಿಯಲ್ಲಿ ಸಮಾಜವನ್ನು ನೋಡ್ತಿದ್ರು ಎಂಬುದಕ್ಕೆ ಅವರ ಬಾಲ್ಯದಲ್ಲಿ ನಾವು ಆಲೋಚನೆ ಮಾಡಬೇಕು. ದೇವರಿಗೆ ಅಲ್ಲಿ ಹಣ್ಣು ಹಂಪಲುಗಳನ್ನು ಇಟ್ಟಾಗ ಅವರು ಹೋಗಿ ತೆಗೆದು ತಿನ್ನುವುದು. ತಿಂದ ಕೂಡಲೇ ದೊಡ್ಡವರು ಬೈದ್ರೆ ತಂದೆ ತಾಯಿಗಳು, ಯಾಕೆ ನೀವು ತಿಂತಿ? ಇಲ್ಲ, ತಿನ್ಬಾರ್ದು. ಯಾಕೆ? ಹಸಿದವನು ತಿಂದ್ರೆ ದೇವರು ಕೋಪಗೊಳ್ತಾನ? ನೋಡಿ, ಅದು ಹಸಿದವನು ತಿಂದ್ರೆ ಕೋಪಗೊಳ್ತಾನ. ಆ ಸಮಯದಲ್ಲಿ ಪುನಃ ಇವರನ್ನು
ನಮ್ಮ ನಂಬುದ್ರಿಗಳ ಮಕ್ಕಳುಗಳನ್ನು ಮುಟ್ಟುದು ಜನರು. ಅದು ಮುಟ್ಟಿದ ಕೂಡಲೇ ಏನು ನಿಮ್ಮ ಜಾತಿ ಹೋಯ್ತಾ, ಎಲ್ಲಿ ಹೋಯ್ತು? ಆಗ ನಮ್ಗೆ ಸಣ್ಣದಿರುವಾಗಲೇ ಅವರಿಗೆ ತಲೆಗೆ ಅಸ್ಪೃಶ್ಯತೆ ಇತ್ತು. ತೀವ್ರವಾದ ಅಸ್ಪೃಶ್ಯತೆ ಅವರ ಮಾತುಗಳಿಂದಲೇ ಅರ್ಥ ಆಗ್ತದೆ, ಸಣ್ಣದ ಬಾಲ್ಯತನದ ಮಾತುಗಳು. ಆ ಬಾಲ್ಯತನದ ಮಾತದಲ್ಲಿ ಅವರು ಇದೆಲ್ಲವನ್ನು ಹೇಳ್ತಿದ್ರು. ಅಂದ್ರೆ ಆ ಸಣ್ಣ ವಯಸ್ಸಿನಲ್ಲಿ ಅವರು ಏನು ಅಂತ, ಸಣ್ಣ ವಯಸ್ಸಿನಲ್ಲಿ ಮರದಲ್ಲಿ ಕುತ್ಕೊಂಡು ಸಂಸ್ಕೃತ ಶ್ಲೋಕಗಳನ್ನು ಬಾಯ್ಪಾಠ ಮಾಡ್ತಿದ್ರು. ಅವರು ಕಲ್ತದ್ದರಿಂದ ಅವರಿಗೆ ಮಾತನಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಆ ಸಮಯದಲ್ಲಿ ಅವರು ಒಂದು ಕಲಿತುಕೊಂಡ ವಿಷಯ ಏನಂತ ಹೇಳಿದ್ರೆ, ಜನರು ಶಿಕ್ಷಿತರಾಗಬೇಕು. ಶಿಕ್ಷಣ ಇಲ್ಲ ಈ ಜನಗಳಿಗೆ, ಅಶಿಕ್ಷಿತರು. ಇವರನ್ನು ದುರುಪಯೋಗಿಸ್ತಾರೆ, ಇವರನ್ನು ಶೋಷಣೆಗೊಳಪಡಿಸಿದ್ದಾರೆ. ಆದ ಕಾರಣ ಇವರೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಕಂದಾಚಾರದಲ್ಲಿ ಮುಳುಗಿದ್ದಾರೆ, ಮೂಢನಂಬಿಕೆಯಲ್ಲಿ ಮುಳುಗಿದ್ದಾರೆ. ಇವರನ್ನು ಸರಿಪಡಿಸಬೇಕಾದ್ರೆ ಶಿಕ್ಷಣವೇ ಒಂದು. ಆದ ಕಾರಣ ಆನಂತರ ಅವರನ್ನು ಕಟ್ಟಿಯಾಗಿ ಮದುವೆ ಹಾಕಿದ್ರು. ಅವರು ಏನ್ ಮಾಡಿದ್ರು, ಅವರು ಹೇಳ್ತಾರೆ ನಾನು ಬಂದದ್ದೇ ಬೇರೆ ಉದ್ದೇಶಕ್ಕಾಗಿ ಜಗತ್ತಿಗೆ. ನಾರಾಯಣ ಗುರುಗಳ ಆ ಒಂದು ಏನು ಸೃಷ್ಟಿ ಯಾವ ಹಿನ್ನೆಲೆ, ಯಾವ ಕಾರಣಕ್ಕೆ ಆಗಿರಬಹುದು ಅನ್ನೋ ಅದೇ ವಿಷಯ ಇದೆ. ಅವರು ಆಗಲೇ ಆಲೋಚನೆ ಮಾಡಿದ್ರು, ನನ್ ಬಂದದ್ದೇ ಅಂತ ಹೇಳಿದ್ರೆ ಅವರಲ್ಲಿ ಆ ರೀತಿಯ ಒಂದು ಪ್ರೇರಣೆ ಇತ್ತು. ಅಸ್ಪೃಶ್ಯತೆ ನಿವಾರಣೆ ಮಾಡುವುದು, ಈ ಜನರನ್ನು ಸರಿದಾರಿಗೆ ತರುವುದು ಅವರಿಗೆ ಮುಖ್ಯ ಆಗಿದೆ, ಶೋಷಿತರನ್ನು. ಸೊ ಅಂದ್ರೆ ಅವರೊಂದು ಸಾಧಾರಣ ಮನುಷ್ಯರ ಅಲ್ಲದ ಒಂದು ಏನೋ ವಿಶೇಷ ಪುರುಷರ ಅವರ ಅಂಶಗಳನ್ನು ನಾವು ಸಣ್ಣ ಬಾಲ್ಯದಲ್ಲಿ ಅವರನ್ನು ಕಂಡಿದ್ದೇವೆ. ಸರ್ ಪ್ರಭಾಕರ್ ಸರ್, ಇದು ನೀವು ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನಾರಾಯಣ ಗುರುಗಳ ವೈಶಿಷ್ಟ್ಯತೆ ಅನ್ನು ನೀವು ಯಾವ ರೀತಿ ಗುರುತಿಸ್ತೀರಿ ಅಂತ? ಈಗಾಗಲೇ ನಾನು ಪ್ರೊಫೆಸರ್ ವಸಂತ್ ಕುಮಾರ್ ಮಾತನ್ನು ಮುಂದುವರಿಸುತ್ತಾ, ಕೇರಳ 10ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಎಂಥ ಒಂದು ಪರಿಸ್ಥಿತಿಯಲ್ಲಿತ್ತು, ಆ ಸಂದರ್ಭದಲ್ಲಿ ಮೌಢ್ಯದ ಲೋಕದಲ್ಲಿತ್ತು. ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳು ಉದಯಿಸಿದ್ದು, ಅಲ್ಲಿಯ ಜನಗಳು ಸಮಸ್ತ ಹಿಂದುಳಿದ ಜಾತಿಗಳು ಅನುಭವಿಸಿದ ಕಷ್ಟಕೋಟಲೆಗಳು, ಇದನ್ನ ನೋಡಿದಾಗ ಬಹಳ ಬಹಳ ವೇದನೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಅವರ ಜನ್ಮ ಆಯಿತು. ಬಹುಶಃ ಅಲ್ಲಿ ನಂಬೂದರಿ ಬ್ರಾಹ್ಮಣರು ಒಂದು ಹಿಂದುಳಿದ ವರ್ಗದ ವ್ಯಕ್ತಿಯಿಂದ 32 ಅಡಿ ಅವರು ದೂರ ನಿಲ್ಬೇಕಂತ, ಅವರ ನೆರಳು ಕೂಡ ಬೀಳಬಾರ್ದು, ಅದು ಅಪರಾಧ ಅಂತೆ. ಆ ಕಾಲಘಟ್ಟದ ಒಂದು ಅಸ್ಪೃಶ್ಯತೆ ಅನ್ನೋದು ಆ ಲೆವೆಲ್ ಅಲ್ಲಿ. ಅದೇ ನಾಯರ್ ಹೇಳ್ತಾರೆ, ಅವರು 12 ಅಡಿ ದೂರ ನಿಲ್ಬೇಕಂತ. ಅದಕ್ಕಿಂತ ದೊಡ್ಡ ಕ್ರೂರ ಒಂದು ಇದೆ ಅಂದ್ರೆ, ಹೆಂಗಸರು, ಹಿಂದುಳಿದ ವರ್ಗದ ಮಹಿಳೆಯರು ಮೇಲಿನ ಬಟ್ಟೆಯನ್ನು, ದೇಹದ ಭಾಗವನ್ನು ಮುಚ್ಚಿಕೊಳ್ಳುವಂತಿಲ್ಲ. ಇಂಥ ಕಠಿಣ ಕ್ರೂರವಾದ ಒಂದು ಪರಿಸ್ಥಿತಿಯಲ್ಲಿ ನಾರಾಯಣ ಗುರುಗಳು ಉದಯಿಸಿದರು. ಅವರು ಉದಯಿಸಿ ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಯುವ ತಲೆಮಾರು ವಿದ್ಯಾರ್ಥಿಗಳಿಗೆ ಬಹುಶಃ ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಸಾಮಾಜಿಕ ಸನ್ನಿವೇಶ ನೀವು ಹೇಳಿದಾಗೆ ಏನು, ಆ ಒಂದು ಕಾಲಘಟ್ಟದಲ್ಲಿ ಇದ್ದಂತ ಅಸ್ಪೃಶ್ಯತೆಯನ್ನು ನೀವು ಹೇಳಿದ್ರಿ. ಒಂದು ಸಮುದಾಯದವರಿಗೆ 12 ಫೀಟ್, ಇನ್ನೊಂದು 32 ಫೀಟ್, ಮತ್ತೆ ಮಹಿಳೆಯರು ಕುಪ್ಪಸ ಹಾಕಿಕೊಳ್ಳಿಕ್ಕೆ ಇಲ್ಲದಂತ ಒಂದು ಸನ್ನಿವೇಶ ಇತ್ತು. ಆಮೇಲೆ ಎಲ್ಲದಕ್ಕೂ ದಂಡ. ಅನಂತರ ಏನು ಅಂತ ಹೇಳಿದ್ರೆ, ನೀವು ಕ್ರಿಶ್ಚಿಯನ್ಸ್ ಮುಸ್ಲಿಂ ದೇವಸ್ಥಾನದ ಎದುರುಗಡೆಯಿಂದ ಹೋಗ್ಬಹುದು, ಆದ್ರೆ ಅಸ್ಪೃಶ್ಯರು ಆ ದೇವಸ್ಥಾನದ ಎದುರುಗಡೆ ಹೋಗ್ಬಾರ್ದು. ಹೌದು, ಹಾಗಾದ್ರೆ ಅಸ್ಪೃಶ್ಯರು ಏನಾಗ್ಬೇಕು, ಮತಾಂತರಗೊಳ್ಳೇಬೇಕು ಅವರು. ಆ ವಿಚಾರಕ್ಕೆ ನಾವು ನೀವು ಹಾಗೆ ಅಂತ ಪರಿಸ್ಥಿತಿಯಲ್ಲಿ ನಾರಾಯಣ ಗುರುಗಳು ಉದಯಿಸಿದರು. ಬಹಳ ಕಷ್ಟಕರವಾದ ಫ್ಯಾಮಿಲಿಯಲ್ಲಿ, ಬಡತನದ ಬೇಗೆಯಲ್ಲಿ ಹುಟ್ಟಿದ್ರು. ಅವರ ಬಾಲ್ಯ ಅದಷ್ಟೇ ಒಂದು ವಿಶಿಷ್ಟ ಇದೆ, ಅದನ್ನು ಎಲ್ಲ ಹೇಳಿಕೊಳ್ಳುವ ಪ್ರಶ್ನೆ ಅಲ್ಲ. ಆ ಪರಿಸ್ಥಿತಿಯಲ್ಲಿ ಅವರು ಸಂಸ್ಕೃತವನ್ನು ಕಲಿತುಕೊಂಡ್ರು, ವಿಶೇಷ ಪುಸ್ತಕಗಳನ್ನು ಓದಿಕೊಂಡ್ರು. ಸಂಸ್ಕೃತ, ಮಲಯಾಳಂನಲ್ಲಿ ಏನೆಲ್ಲ ಉತ್ತಮ ವಿಚಾರ ಉಂಟು ಅದನ್ನು ಕಲಿತುಕೊಂಡ್ರು. ಭಾರಿ ಒಂದು ಆಶ್ಚರ್ಯದ ವಿಷಯ ಅಂತ ಹೇಳಿದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ಅಂಥ ಒಂದು ಸನ್ನಿವೇಶ ಇದ್ರೂ ಕೂಡ ಅವರು ಆ ಓದು ಮತ್ತೆ ಅವರ ಸಂಸ್ಕೃತ ಜ್ಞಾನವನ್ನು ಪಡೆದದ್ದು. ಅದು ಕೂಡ 2 ಉಪನಿಷತ್ತುಗಳನ್ನು ಬರೆದಿದ್ದಾರೆ ಅವರು, ಹಲವಾರು ಪುಸ್ತಕಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಆ ಪಾಂಡಿತ್ಯವನ್ನು ಅವರು ಗಳಿಸಿದ್ದರಿಂದ ಅವರು ಆ ಕಮಾಂಡಿನಲ್ಲಿ ಮಾತನಾಡ್ತಾರೆ. ಆದ ಕಾರಣ ಜನರು ಅವರಿಗೆ ಒಬ್ಬೆ ಆಗ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾರಾಯಣ ಗುರುಗಳು ತನ್ನದೇ ಆದ ಜನನವಾಯಿತು, ತನ್ನದೇ ಆದ ನಿಲಗಟ್ಟಿನಲ್ಲಿ ಇದು ಮಾಡಿದ್ರು, ತಪಸ್ಸು ಮಾಡಿದರು. ಮಾನವ ಲೋಕಕ್ಕೆ ಕಷ್ಟ ಬಂದಾಗ ಈ ಕಷ್ಟವನ್ನು ತಪಸ್ಸು ಮಾಡಿದ್ರು.
ತನ್ನದೇ ಆದ ರೀತಿಯಲ್ಲಿ ಜನರ ಕಷ್ಟಗಳನ್ನು ಹೋಗಲಾಡಿಸಿದರು, ಪ್ರಯತ್ನಿಸಿದರು, ಬಡವರ ಉದ್ಧಾರಕ್ಕೆ ನಿಂತರು. ಕರೆಕ್ಟ್ 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 ಬಹುಶಃ ಅದೇ ನೀವು ಆ ಹೇಳುವಂಥ ಒಂದು ಆ ಘಟನೆಗಳು ಅಥವಾ ಒಂದು ಆವತ್ತಿನ ಕಾಲಘಟ್ಟ ಅದರಲ್ಲಿ ಬಹುಶಃ ನೀವು ಹೇಳಿದಾಗ ಒಂದು ವಿಶಿಷ್ಟ ಪುರುಷನಾಗಿ ಅವರ ಜನನವಾಯಿತು, ಮತ್ತೆ ಭಾರತ ದೇಶಕ್ಕೆ ಅಂತ ಪುರುಷನ ಅಗತ್ಯವಿತ್ತು. ಖಂಡಿತ ವೀಕ್ಷಕರ, ಈಗೊಂದು ಸಣ್ಣ ಬ್ರೇಕ್ ತೆಗೊಳ್ತದೆ. ಬ್ರೇಕ್ ನಂತರ ನಾರಾಯಣ ಗುರುಗಳ ಬದುಕು, ಅವರು ನೀಡಿದ ಸಂದೇಶ, ಅವರು ಮಾಡಿದಂಥ ಕ್ರಾಂತಿಗಳು, ಜನರನ್ನು ಒಂದು ನಾವು ಹೇಳ್ತಾ ಇದ್ದೇವೆ ಏನು ಅರಿವು ಜನರಿಗೆ ಕೊಟ್ಟಂತ ಅರಿವು ಇರಬಹುದು, ಜ್ಞಾನ ಇರಬಹುದು, ಇವೆಲ್ಲವನ್ನು ನಾವು ಮತ್ತೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಇದೊಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲ ಸಚಿವರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ್ ಅವರಿದ್ದಾರೆ. ನಾವು ಈಗಾಗಲೇ ಗುರುಗಳ ಹಿನ್ನೆಲೆ, ಅವರು ಬೆಳೆದು ಬಂದಂಥ ಪರಿಸರ, ಅವರು ಪ್ರತಿಪಾದನೆ ಮಾಡಿದಂಥ ಮೌಲ್ಯಗಳು, ಸಂದೇಶಗಳು, ನಿಲುವುಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ಈಗ ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಇದು ವಸಂತ್ ಕುಮಾರ್ ಸರ್, ನಾರಾಯಣ ಗುರುಗಳನ್ನು ನೀವಾಗಲೇ ಹೇಳಿದ್ರಿ, ಅವರು ಬೆಳೆದಂಥ ಪರಿಸ್ಥಿತಿ ಮತ್ತು ಪರಿಸರ ಅವರನ್ನೊಬ್ಬ ಕ್ರಾಂತಿಕಾರಿ ಪುರುಷನಾಗಿ, ಒಬ್ಬ ವಿಶಿಷ್ಟ ನೆಲೆಯ ಒಬ್ಬ ಆಧ್ಯಾತ್ಮಿಕ ಗುರುವಾಗಿ ಅವರನ್ನು ಸೃಷ್ಟಿ ಮಾಡಿತ್ತು ಅಥವಾ ನೆಲೆಯಾಗುವಂತೆ ಮಾಡಿತ್ತು ಅಂತ. ಅವರು ನೀವಾಗಲೇ ಹೇಳಿದ್ರಿ, ದೇವಸ್ಥಾನಗಳನ್ನು ಕಟ್ಟಿದರು. ಯಾಕಂದರೆ ತಳ ಸಮುದಾಯದವರಿಗೆ ಹೋಗಲಿಕ್ಕೆ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ ಆವತ್ತಿನ ಕಾಲದಲ್ಲಿ. ಇವತ್ತು ಅದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಅಥವಾ ವಿಜುವಲೈಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸನ್ನಿವೇಶ ಅವತ್ತಿತ್ತು. ಅವರು ಒಂದು ಹಂತಕ್ಕೆ ಬರುವಾಗ ದೇವಸ್ಥಾನಗಳನ್ನು ಕಟ್ಟುವಂಥ ಪ್ರಕ್ರಿಯೆಯನ್ನು ಕೂಡ ಸ್ಟಾಪ್ ಮಾಡಿ ಇನ್ನು ನಾವು ಶಿಕ್ಷಣ ಕೊಡುವಂಥ ಒಂದು ಇದು ಮಾಡಿದರು. ಶಿಕ್ಷಣದ ಒಂದು ಸಂದರ್ಭಕ್ಕೆ ಬಂದಾಗ ಅವರ ನಿಲುವುಗಳು, ಅವರ ವ್ಯಾಖ್ಯಾನಗಳು ಯಾವ ರೀತಿ ಇತ್ತು ಏನು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಶಿಕ್ಷಣ ಅವರು ಹೆಚ್ಚು ಆಸಕ್ತಿ ವಹಿಸಿದ್ರು. ಯಾಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂಬುದೇ ಅವರದು ಮೂಲ ಉದ್ದೇಶ. ಯಾಕಂದ್ರೆ ಈ ಶೋಷಿತ ವರ್ಗ ಶಿಕ್ಷಿತರಾದರೆ ಮಾತ್ರ ಸ್ವಾತಂತ್ರ್ಯರಾಗ್ತಾರೆ. ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಆಗ್ಬೇಕಾದ್ರೆ ಅವರು ಶಿಕ್ಷಿತರಾಗಬೇಕು, ಅವರ ಹತ್ರ ಬೇರೆ ಯಾವುದೂ ಇಲ್ಲ. ಅವ್ರು ಕೊಟ್ಟಂತ ಸ್ಪಷ್ಟ ಸಂದೇಶ ಅದೇ, ಎಜುಕೇಟ್ ಯು ಮೇ ಬಿ ಫ್ರೀ, ಶಿಕ್ಷಿತನಾಗು ಸ್ವತಂತ್ರನಾಗು. ಮತ್ತೆ ಇನ್ನೊಂದು ವಿಷಯ, ನೀವು ಸಂಘಟಿತನಾಗು, ನೀವೆಲ್ಲ ಸಂಘಟಿತರಾಗಿ, ಮತ್ತೆ ನೀವು ಬಲವಿತರಾಗಿರಿ. ಯಾಕಂದ್ರೆ ನಾವು ಯಾವ ಆಧ್ಯಾತ್ಮಿಕ ಗುರುಗಳಲ್ಲಿ ಕೂಡ ನೀವು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ನೀವು ಸಂಘಟನೆ ಮಾಡಿ ಅಂತ ಹೇಳಿದನ್ನು ಕೇಳುವುದೇ ಇಲ್ಲ ನಮ್ಮ ಚರಿತ್ರೆಯಲ್ಲಿ, ನಮ್ಮ ಪರಂಪರೆಯಲ್ಲಿ. ಈ ಸಮಯ ನನಗೆ ನೆನಪಿಗೆ ಬರುವುದಾದ್ರೆ, ನಮ್ಮ ಸ್ಥಾಪಕ ಅಧ್ಯಕ್ಷರು ದಾಮೋದರ ನಾರಾಯಣ ಗುರು ವಿದ್ಯಾಸಂಸ್ಥೆಗಳಂತಲ್ಲ, ಸ್ಥಾಪಕ ಅಧ್ಯಕ್ಷರು ದಾಮೋದರ ಸುವರ್ಣ ಅವರು 70ನೇ ದಶಕದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿ ಕ್ರಾಂತಿ ಆಯ್ತಾ ಇಲ್ಲಿ ಕ್ರಾಂತಿಯನ್ನು ಮಾಡಿದ್ರು. ಇವರ ತತ್ವ ಸಂದೇಶಗಳನ್ನು ಇಲ್ಲಿ ನೆಲೆಗೊಳಿಸಲಿಕ್ಕೆ ಅವರು ಹಳ್ಳಿಗಳಿಗೆ ಹೋಗಿ ಸಂಘಟಿಸಿದರು ಜನಗಳನ್ನು. ಮತ್ತು ನಾರಾಯಣ ಗುರು ವಿದ್ಯಾಸಂಸ್ಥೆ 77ರಲ್ಲಿ ಪ್ರಾರಂಭಿಸಿದರು. ಹಾಗೆ ಸುಂಕದಕಟ್ಟೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಬಿಲ್ಲವರ ಯೂನಿಯನ್ ಅನ್ನು ಆರಂಭಿಸಿದರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅದು ಅವರು ಪ್ರಾರಂಭಿಸಿದಲ್ಲ, ಅದರ ಮೊದಲೇ ಇತ್ತು ಅದು ದೇವಸ್ಥಾನ. ಇವರು ಅಧ್ಯಕ್ಷರಾದ ನಂತರ ಅದನ್ನು ಸ್ಪಷ್ಟ ಒಂದು ದಾರಿಯಲ್ಲಿ ಕೊಂಡೋದ್ರು. ಅಂದ್ರೆ ಅವರಿಗೆ ಕೃಪಾ ಕಟಾಕ್ಷ ಇತ್ತು, ದೇವರ ಜರಸ್ರದು ಕೃಪಾ ಕಟಾಕ್ಷ ಇತ್ತು, ಸಪೋರ್ಟ್ ಇತ್ತು. ಅದರಿಂದ ಅವರು ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಹೋದ್ರು ಜನ, ನಮ್ಮ ಕಮ್ಯುನಿಟಿ. ಅಂದ್ರೆ ಅವರಿಗೆ ಕೂಡ ಈ ಮಂಗಳೂರಲ್ಲಿ ಆ ಕಾಲದಲ್ಲಿ ಅಥವಾ ಅವರಿಗಿಂತ ಮೊದಲೇ ಆರಂಭವಾದ ದೇವಸ್ಥಾನ, ಗೋಕರ್ಣನಾಥೇಶ್ವರ ಕ್ಷೇತ್ರ ಅವರಿಗೊಂದು ಪ್ರೇರಣೆ ಕೊಟ್ಟಿರಬಹುದು ಅಂತ. ದೇವಸ್ಥಾನದ ಪ್ರಾರಂಭ, ಅದಕ್ಕೆ ದೇವಸ್ಥಾನದ ಪ್ರಾರಂಭದ ಹಿನ್ನೆಲೆ ಅಥವಾ ಯಾಕಂದ್ರೆ ನಾರಾಯಣ ಗುರುಗಳು ಕೇರಳದಲ್ಲಿ ನೀವು ಆಗ್ಲೇ ಹೇಳಿದಾಗೆ 70ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಕಟ್ತಾರೆ. ಮಂಗಳೂರಿಗೆ ಅವರು ಬಂದಂತ ಅಥವಾ ಬರಬೇಕಾದಂತ ಸನ್ನಿವೇಶಗಳು ಯಾವ ರೀತಿ ಸೃಷ್ಟಿಯಾಗಿರಬಹುದು, ಅದರ ಹಿನ್ನೆಲೆ. ದೇವಸ್ಥಾನದ ಮಂಗಳೂರಿನಲ್ಲಿ ದೇವಸ್ಥಾನ ಕಟ್ಟುವ ಇದರ ಬಗ್ಗೆ ದೊಡ್ಡ ಒಂದು ಚರಿತ್ರೆ ಇದೆ. ಕುದ್ರೋಳಿ ದೇವಸ್ಥಾನ, ಗೋಕರ್ಣನಾಥ ದೇವಸ್ಥಾನ ಕಟ್ಟಬೇಕಾದ ದೊಡ್ಡ ಚರಿತ್ರೆ ಇದೆ. ಆ ಕಾಲಘಟ್ಟದಲ್ಲಿ ಈ ಮೇಲ್ವರ್ಗದಿಂದ ತುಳಿತಕ್ಕೊಳಾದ ಹಿಂದುಳಿದವರು ಸಾಲಾಗಿ
ಅವರ ಹಿಂಸಾತ್ಮಕ ಕೃತ್ಯಗಳಿಂದ ಈ ಬೇರೆ ಬೇರೆ ಕಾರಣಗಳಿಂದ ಅವರು ತಮ್ಮ ಹಿಂದೂ ಧರ್ಮದ ಬಗ್ಗೆ ಬೇಜಾರು ಪಟ್ಕೊಂಡು ನಮ್ಗೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಅವರ ಧರ್ಮವನ್ನು ಬಿಟ್ಟು ಇತರ ಧರ್ಮಕ್ಕೆ ಮತಾಂತರ ಆಗುವ ಸನ್ನಿವೇಶ ಅಲ್ಲಿ ನಿರ್ಮಾಣವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಸಾಹುಕಾರ್ ಕೊರಗಪ್ಪನವರು ಈ ಸಂದರ್ಭವನ್ನು ಮನಗಂಡು ಈ ಹಿಂದುಳಿದ ತಳ ಸಮುದಾಯದವರಿಗೆ ಇಲ್ಲಿ ಬೆಲೆ ಇಲ್ಲ, ಒಂದು ಈ ಮತಾಂತರಗೊಳ್ಳುತ್ತಾರೆಂದು ಹೆದರಿ ಅವರು ನಾರಾಯಣ ಗುರುಗಳು ಕೇರಳದಲ್ಲಿ ಅವರು ಕಣ್ಣನೂರಿನಲ್ಲಿ ಆ ಸಂದರ್ಭದಲ್ಲಿದ್ದರು. ಈ ಜನರು ಬೇರೆ ಬೇರೆ ಸಮುದಾಯದವರು ಹೀಗೆ ಮತಾಂತರಗೊಳ್ಳುತ್ತಾರೆ, ಏನು ಮಾಡೋದು, ನಮ್ಮ ಧರ್ಮವನ್ನು ರಕ್ಷಿಸಿಕೊಳ್ಳುವುದು ಹೇಗಂದ್ರೆ ಅವರಿಗೆ ದಾರಿ ತೋರಿಸಿದ್ದು ನಾರಾಯಣ ಗುರುಗಳ ಹತ್ರ ಹೋಗಿ. ಆಗ ಅವರು ಕಣ್ಣನೂರಿನಲ್ಲಿದ್ದರು. ಇವರು ರೈಲಿನ ಮೂಲಕ ಕಣ್ಣನೂರಿಗೆ ಹೋದರು. ಅಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗುವ ಪರಿಸ್ಥಿತಿಗಳನ್ನು ವಿವರಿಸಿದರು. ಅವರು ಶಾಂತ ಚಿತ್ತದಿಂದ ಇವರ ಕಷ್ಟಗಳನ್ನು ಆಲಿಸಿದರು. ಆಯಿತು, ನಾನು ಮಂಗಳೂರಿಗೊಮ್ಮೆ ಬರ್ತೇನೆ ಎಂದು ಹೇಳಿದರು. ನೀವೇನು ಇದು ಮಾಡಬೇಡ. ಆಮೇಲೆ ಅವರು ಮಾತು ಕೊಟ್ಟಂತೆ ಮತ್ತೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರು ಸಾಹುಕಾರ ಕೊರಗಪ್ಪ ಹಾಗೆ ತುಂಬ ಮುಂದಾಳುಗಳು ಬಂದು ಅವ್ರ ಹತ್ರ ಚರ್ಚಿಸಿದರು. ಹೀಗೆ ಸರ್, ನಮ್ಮ ಹಿಂದೂ ಧರ್ಮವೇ ಅವಸಾನದ ಸ್ಥಿತಿಯಲ್ಲಿದೆ ಅಂತ ಸಂದರ್ಭದಲ್ಲಿ ಅವರು ನೀವೇನು ಹೆದರುದು ಬೇಡ, ಅವರೊಂದು ಮಾತು ಹೇಳ್ತಾರೆ. ಅಂದ್ರೆ ಅಲ್ಲಿ ನೀವು ಹೇಳೋ ಪ್ರಕಾರ ಆ ಕಾಲಘಟ್ಟದ ಪರಿಸ್ಥಿತಿ ಈ ತಳ ಸಮುದಾಯದವರು ಮತ್ತು ಹಿಂದುಳಿದವರ ಸಮುದಾಯದವರಿಗೆ ಒಂಥರ ಅಸ್ಪೃಶ್ಯತೆ ಕಾಡ್ತಾ ಇತ್ತು. ಮತಾಂತರಕ್ಕೆ ಏನು ಆಯ್ಕೆ ಮಾಡಿಕೊಳ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಅವರಿಗೆ ಗೌರವವಿಲ್ಲ, ಆತ್ಮಗೌರವವಿಲ್ಲ, ಸ್ವಾಭಿಮಾನವಿಲ್ಲ, ಅವರ ದೇವರನ್ನು ಪೂಜಿಸುವಂತಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಜಾರಪ್ಪ ನಾಯ್ಕ ಅಂತ ಒಂದು ಕಥೆ ಅಲ್ಲಿ ಬರ್ತದೆ. ಅವನು ಒಂದು ಫ್ಯಾಮಿಲಿ ಒಟ್ಟಿಗೆ ಗೋಕರ್ಣಕ್ಕೆ ಹೋಗ್ತಾನೆ. ಗೋಕರ್ಣ ಹೌದು. ಅಲ್ಲಿ ಹೋದಾಗ ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಆ ಸಮಯದಲ್ಲಿ ಜಾರಪ್ಪ ನಾಯ್ಕ ಅಂದ್ರೆ ಬ್ರಾಹ್ಮಣರಾಗಿ ಕಾಣ್ತಿದ್ರು, ಒಳ್ಳೆ ಶ್ರೀಮಂತರು, ದೊಡ್ಡ ಸಾಹುಕಾರರು. ಅವರು ಅಲ್ಲಿ ಗೋಕರ್ಣಕ್ಕೆ ಹೋದಾಗ ಇವರು ಅಲ್ಲಿಯ ಪೂಜಾರಿಗಳು ಭಟ್ರುಗಳು ನೋಡಿ ಇವರನ್ನು ಬ್ರಾಹ್ಮಣರನ್ನು ತೆಗೆದುಕೊಂಡು ಒಳಗೆ ಕರೆದುಕೊಂಡು ಪೂಜೆ ಎಲ್ಲ ಮಾಡಿಸ್ತಾರೆ. ಇವರಿಗೆ ಗೊತ್ತಿಲ್ಲ ಶೂದ್ರ, ಪೂಜೆ ಎಲ್ಲ ಮಾಡಿಸ್ತಾರೆ. ಪೂಜೆ ಎಲ್ಲ ಆದ ನಂತರ ಎಲ್ಲ ಒಳ್ಳೆ ರೀತಿಯಲ್ಲಿ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ದೊಡ್ಡ ಸಾಹುಕಾರ ಹಣ ಉಂಟು ಇವನ ಹತ್ರ ಅಂತ ಇಲ್ಲ, ಅವನನ್ನು ಒಳಗೆ ಕರೆದೆಲ್ಲ ಅವನಿಂದಲೇ ಪೂಜೆ ಮಾಡಿಸ್ತಾರೆ. ಅವ ಬಂದ ನಂತರ ಅವರಿಗೆ ಆನಂತರ ಭಟ್ರುಗಳು ಸಹ ಈ ಸೈಡಿಗೆ ಬರ್ಲಿಕ್ಕೆ ಇರುವಾಗ ಯಾರೋ ಒಬ್ರು ಹೇಳಿದ್ರಂತೆ, ಅವ್ರು ಯಾಕೆ ಒಳಗೆ ಬಿಟ್ಟದ್ದು, ಅವ ಶೂದ್ರ ಅಲ್ಲ. ಅವ್ರು ಮಂಗಳೂರಿಗೆ ಬಂದಾಗ ಅವರು ಮಂಗಳೂರಿನಲ್ಲಿ ಅಲ್ಲಿ ಅರ್ಚಕರು ಇಲ್ಲಿ ಬರುವಾಗ ಅವ್ರು ಹೇಳಿದರಂತೆ, ಇದು ನಿಮ್ಮ ಒಬ್ಬ ದೊಡ್ಡ ಜಾರಪ್ಪ ನಾಯಕ ಅಂತ ಬಂದಿದ್ರು ಬಹಳ. ಹೌದಾ, ಅವ್ರು ಯಾಕೆ ದೇವಸ್ಥಾನದ ಅವರು ನಿಮ್ಮ ವರ್ಗ, ಹಿಂದುಳಿದ ವರ್ಗ, ಅವ್ರನ್ನ ದೇವಸ್ಥಾನ ಬಿಟ್ಟಿದೆ. ಇಷ್ಟೊತ್ತಿಗೆ ಇವರು ಅರ್ಚಕರು ಕಿಡಿಯಾಗಿ ಅವರ ಮನೆಗೆ ಹೋಗಿ, ನಿನಗೆ ಒಳ್ಳೇದಾಗುದಿಲ್ಲ, ನೀನು ಹಾಳಾಗಿ ಹೋಗ್ತಿ, ಅದು ಶುದ್ಧ ಆಗ್ಬೇಕು, ಅದರ ಖರ್ಚನ್ನು ನೀನು ವಹಿಸಿಕೊಳ್ಬೇಕು ಇಂತ ಒಂದು ನಮ್ಮನೆ ಬೆದರಿಕೆ ಒಡ್ಡಿ ಆಗ ಅವರು ಗಾಲ್ ಮೇಲಾದ್ರು. ಅವರು ಈ ಕೊರಗಪ್ಪ ಸಾಹುಕಾರ ಕೊರಗಪ್ಪನ ಹತ್ರ ಹೋಗಿ ಅಲ್ಲಿ ಅವರು ಇದು ನನಗೆ ಅದಕ್ಕೆ ನೀವೇನು ಸುಮ್ಮನೆ ಬೇಡ, ನಾವೀಗ ಇಲ್ಲಿಗೆ ಹೋಗ್ತಿದ್ದೇವೆ, ನಾರಾಯಣ ಗುರುಗಳು ಪರಿಹಾರ. ಹಾಗೆ ನಾರಾಯಣ ಗುರುಗಳು ಅವರಿಗೊಂದು ಪರಿಹಾರ ಕೊಟ್ಟದ್ದು. ಇದಕ್ಕೆ ಪರಿಹಾರ ನೀವೇ ಅಂತ ಹೇಳಿದ್ರು. ಬೇರೆ ಯಾರು ಇದಕ್ಕೆ ಪರಿಹಾರ ಅಲ್ಲ, ನೀವು ನಿಮ್ಮಲ್ಲೇ ಪರಿಹಾರ. ಅಲ್ಲಿ ಒಂದು ಮಾತು ಹೇಳ್ತೇವೆ, ನಿಮ್ಮ ಕಾಯಿಲೆಗೆ ಬೇರೆಯವರನ್ನ ಆಶ್ರಯಿಸ್ತೇವೆ, ನೀವು ಮದ್ದು ಮಾಡಿ, ನೀವೇ ಮದ್ದು ಮಾಡ್ಬೇಕು. ಒಂದು ಶ್ರೇಷ್ಠವಾದಂತ ಒಂದು ಸಿದ್ಧಾಂತವನ್ನು ಅವರು ಮಾಡ್ತಾರೆ. ನಿಮ್ಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಿದ್ದರೆ ನೀವೇ ದೇವಸ್ಥಾನ. ಬಹುಶಃ ಒಂದು ಆವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ಒಂದು ಕ್ರಾಂತಿಕಾರಿಕವಾದಂತಹ ನಿಲುವೆ ಆಗಿತ್ತು. ಇವತ್ತು ಸಮಾಜ ತುಂಬಾ ಬದಲಾಗಿದೆ. ಇವತ್ತು ನಾವು ಅದನ್ನು ಅಂಥದನ್ನೆಲ್ಲ ನಿರೀಕ್ಷೆ ಮಾಡಲಿಕ್ಕೆ ಕೂಡ ನೀವು ಹೇಳಿದಾಗ ಅಸ್ಪೃಶ್ಯತೆ ಇರಬಹುದು ಅಥವಾ ದೇವಸ್ಥಾನಕ್ಕೆ ಪ್ರವೇಶದ ವಿಚಾರದಲ್ಲಿರುವ ತಕರಾರುಗಳೆಲ್ಲ ಇವತ್ತು ಇದಾಗಿದೆ, ದೂರ ಆಗಿದೆ. ಬಹುಶಃ ಅದಕ್ಕೆಲ್ಲ ಅಂತಹ ಒಂದು ಚಾರಿತ್ರಿಕ ಬದಲಾವಣೆಗೆ ನಾರಾಯಣ ಗುರುಗಳು ನಾನು ಅವರು 1908ರಲ್ಲಿ ಮತ್ತೆ ಬಂದು ಕುದ್ರೋಳಿ ಎಂಬ ಪ್ರದೇಶವನ್ನು ಗೋಕರ್ಣನಾಥ ಕ್ಷೇತ್ರ ಅಲ್ಲಿ ದೇವಸ್ಥಾನ ಮೊದಲು ಅಲ್ಲಿ ನಿಜವಾಗಿ ಅಂದ್ರೆ ಆ ಪ್ರದೇಶ ಭೂತ ಪ್ರೇತಗಳು ಇದು ಮಾಡುವ ಪ್ರದೇಶ. ಆದ್ರೆ ಗುರುಗಳ ಕಣ್ಣಿಗೆ ಅಲ್ಲಿ ಒಂದು ಇದೇ ಪ್ರದೇಶ ಆಗಬಹುದಂತ ಆಯ್ಕೆ ಮಾಡಿದವರು. ನಾನು ಆ ನಿಟ್ಟಿನಲ್ಲಿ ಅವರು ಒಂದು ದೇವರ ಶಿವನ
ಮೂರ್ತಿ ಅಲ್ಲ, ಫೋಟೋವನ್ನು ಇಟ್ಟು ಭಜನೆ ಇದೆಲ್ಲ ಇದು ಮಾಡಿ ಸ್ಥಾಪಿಸಿದರು ಮೊದಲಿಗೆ. ಅಷ್ಟೊತ್ತಿಗೆ ಅವರಿಗೆ ಆ ದಿನ ಗುರುಗಳಿಗೆ ಕಾಫಿ ಅಂದ್ರೆ ಇದು, ಆ ದಿನ ಪ್ರಸಾದವಾಗಿ, ಮಹಾಪ್ರಸಾದವಾಗಿ ಎಲ್ಲರಿಗೂ ಕಾಫಿ ಹಂಚಿಕೆ ಆಯ್ತು. ಈಗ ಇಂದಿಗೂ ಅವರ ಪೂಜೆಗೆ ಕಾಫಿ ಎಲ್ಲಿ ಹೋದ್ರು ಪೂಜೆ ತೀರ್ಥ ಉಂಟಲ್ಲ, ಕಾಫಿ ಆ ದಿವಸ. ನಾನು ಹೇಳ್ತೇನೆ, ಆ ಸಮಯದಲ್ಲಿ ಸಿಡುಬು ರೋಗ ಬಂದಿತ್ತಂತೆ. ಈ ಸಿಡುಬು ರೋಗದಿಂದ ನಲ್ಗುದು ಅಷ್ಟೊತ್ತಿಗೆ ಕಾಲದಲ್ಲಿ ಕಾಫಿ ಕೂಡ ಅದು ತುಂಬಾ ಸ್ಥಿತಿವಂತರು ಮಾತ್ರ ಕುಡಿಯುವಂತ ನೋಡಿ. ಅದನ್ನು ಕೂಡ ಎಷ್ಟು ಸರಳವಾಗಿ ಸುಲಭವಾಗಿ ಅದೊಂದು ಸಾಮಾನ್ಯ ಜನರಿಗೆ ಕೈಗೆಟಕುವಂತೆ ಮಾಡ್ಲಿಕ್ಕೆ. ಅಲ್ಲ, ಸಿಡುಬು ರೋಗ ಬಂದಿತ್ತು ಹೇಳಿದಲ್ಲ, ಆ ಸಿಡುಬು ರೋಗದವರೆಲ್ಲ ಬಂದು ಇವರ ಗುರುಗಳ ಕಾಲಿಗೆ ಬಿದ್ದರಂತೆ. ಹೀಗೆ ಇಂಥ ಮಹಾ ಇದು, ಆಗ ಅಲ್ಲಿ ಪ್ರಸಾದ ಇಟ್ಟು ತೆಗೆದುಕೊಳ್ಳಿ, ಕಾಫಿಯನ್ನು ಸ್ವೀಕರಿಸಂತೆ. ಅವರು ಕೆಲವು ದಿನದಲ್ಲಿ ಗುರುಗಳ ಒಂದು ಕೃಪೆಯಿಂದ ಕೆಲವೇ ದಿನದಲ್ಲಿ ಅವರ ಗುಣಮುಖರಾದರಂತೆ. ಇದನ್ನೆಲ್ಲ ನಾವು ನೆನಪಿಸುವಂಥದ್ದು. ಈಗ ಮತ್ತೆ ನಾರಾಯಣ ಗುರುಗಳ ಏನು ಅವರ ಕ್ರಾಂತಿಕಾರಿ ನಿಲುವುಗಳ ಇದಕ್ಕೆ ವಿಚಾರಕ್ಕೆ ಬಂದಾಗ, ಓಕೆ, ಇದು ನೀವು ಹೇಳಿದಂಥ ಚರಿತ್ರೆ ಯಾವತ್ತು ಗಮನಿಸುವಂಥದ್ದೇ. ಯಾಕಂದರೆ ಮಂಗಳೂರಿನಲ್ಲಿ ಕೂಡ ಇವತ್ತು ಕುದುರೋಳಿ ಕ್ಷೇತ್ರ ಅನ್ನೋದು ಇಡೀ ಇವತ್ತು ದೇಶಕ್ಕೆ ಒಂದು ದೊಡ್ಡ ಮಂಗಳೂರಿನ ದಸರಾ ಅಂತ ಹೇಳಿದ್ರೆ ದೇಶಕ್ಕೆ ಒಂದು ಸಾಂಸ್ಕೃತಿಕ ಒಂದು ಉತ್ಸವವನ್ನು ಕೊಡದಂತ, ಬಹುಶಃ ಅದಕ್ಕೆ ನಾರಾಯಣ ಗುರುಗಳ ಒಂದು ಪ್ರೇರಣೆಯೇ ಖಂಡಿತ ಇದ್ದಾಗಿ ಕಾಣಿಸ್ತಾ ಉಂಟು. ಈ ನಾರಾಯಣ ಗುರುಗಳು ಈ ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಲ್ಲಿ ದೇಶವ್ಯಾಪಿಯಾಗಿ ಸ್ವಾತಂತ್ರ್ಯದ ಚಳವಳಿಗಳು ಅಥವಾ ಅಂತ ಒಂದು ಬೇಡಿಕೆಗಳೆಲ್ಲ ಇದ್ದ ಸಂದರ್ಭದಲ್ಲಿ ಗಾಂಧಿ ಮತ್ತು ರವೀಂದ್ರನಾಥ್ ಟಾಗೂರ್ ಮುಖ್ಯವಾಗಿ ಗಾಂಧಿ ಮುಖಾಮುಖಿ ಆಗ್ತದೆ. ವೈಕಂ ಚಳವಳಿ ಅಂದ್ರೆ ಆ ಸಮಯದಲ್ಲಿ ಸತ್ಯಾಗ್ರಹದ ಮೂಲ ಮಂತ್ರ ಕೊಟ್ಟದ್ದೇ ವೈಕಂ ಚಳವಳಿ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ದೇವಸ್ಥಾನದ ಎದುರುಗಡೆ ಈ ಅಸ್ಪೃಶ್ಯರು ಹೋಗ್ಬಾರ್ದು, ದೇವಸ್ಥಾನದ ಇಷ್ಟು ಜಾಗದಲ್ಲಿ ಎದುರಲ್ಲಿ ಹೋಗ್ಲೇಬಾರ್ದು. ಅದೇ ಕ್ರಿಶ್ಚಿಯನ್ಸ ಮುಸ್ಲಿಮ್ಸ ಅವರೇನು ತೊಂದರೆ ಇಲ್ಲ, ಅವರು ಸ್ಪರ್ಶ್ಯರು, ಅಸ್ಪೃಶ್ಯರು ಅಲ್ಲಿ ಬರಬಾರ್ದು. ಆಗ ಜನರಿಗೆ ಬೇರೆ ಇದು ಇಲ್ಲ. ಇದನ್ನು ಆ ಸಮಯದಲ್ಲಿ ಒಳಗಡೆಯೇ ಇದ್ದಂತ ಕೆಳವರ್ಗದವರಿಗೆ ಪ್ರವೇಶ ಇರಲಿಲ್ಲ, ದೂರದಿಂದ ಹೋಗ್ಲಿಕ್ಕೂ ಪ್ರವೇಶ, ದೇವಸ್ಥಾನ ಎದುರುಗಡೆ ಬರ್ಲಿಕ್ಕೆ ಇಲ್ಲ. ಎಲ್ಲಿ ನೋಡಿ ಎಷ್ಟು ದೂರದಲ್ಲಿ ನಿಲ್ಬೇಕು ಅದೆಲ್ಲ ಉಂಟು. ಯಾಕಂದ್ರೆ ರಾಜರುಗಳಾಗಲಿ ನ್ಯಾಯಾಲಯಗಳಾಗಲಿ ಎಲ್ಲವೂ ಅವರಿಗೆ ಸಪೋರ್ಟ್, ನಂಬುದ್ರಿಗಳಿಗೆ. ಅಷ್ಟು ಜನ ಆ ರೀತಿಯಲ್ಲಿ ಇರುವಾಗ ಈ ಜನಗಳಿಗೆ ವಾಯ್ಸೇ ಇಲ್ಲ, ಧ್ವನಿಯೇ ಇಲ್ಲದಾಗಿತ್ತು. ಆ ಧ್ವನಿ ಇಲ್ಲದವರಿಗೆ ಧ್ವನಿ ಆದದ್ದು ನಾರಾಯಣ ಗುರು. ಬಹುಶಃ ಆ ಸಂದರ್ಭದಲ್ಲಿ ಗಾಂಧೀಜಿ ಯಾಕೆ ಇದನ್ನು ಪ್ರೇರಣೆ, ಗಾಂಧೀಜಿ ಅಲ್ಲಿ ನಾರಾಯಣ ಗುರುಗಳನ್ನು ಸಂದರ್ಶಿಸಿದಾಗ ಅವರು ಆ ಸಮಯದಲ್ಲಿ ಹೇಳಿದಿಷ್ಟೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳಂತವರನ್ನು ನಾನು ನೋಡಿಲ್ಲ. ಇಂಥ ಒಂದು ಸ್ವಾಮೀಜಿ ತತ್ವ ಸಂದೇಶಗಳು ಈ ಅಸ್ಪೃಶ್ಯತಾ ನಿವಾರಣೆಗೆ ಗಾಂಧೀಜಿಗೆ ಪ್ರೇರಣೆ ಆದದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಹೇಳಿದ್ರೆ ತಪ್ಪ, ಅವರೇ ಹೇಳಿದ್ದಾರೆ. ಮತ್ತೆ ಅವರ ಎಲ್ಲ ಈ ಸಾಮಾಜಿಕ ಯಾವುದು ಅಸಮತೋಲನವನ್ನು ಓಡಿಸುವಂತ ಕೆಲಸಗಳಿಗೆ ನಾರಾಯಣ ಗುರುಗಳೇ ಪ್ರೇರಣೆ. ಹೌದು. ನಾನು ನಮ್ಮ ದೇವಸ್ಥಾನದ ಬಗ್ಗೆ ಹೇಳುವಾಗ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಒಂದು ಮಾತು ಹೇಳಿದ್ರು. ಬಹುಶಃ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆ ಸಂದರ್ಭದಲ್ಲಿ ಹುಟ್ಟಿ ಬರದಿದ್ದರೆ ಇಡೀ ಹಿಂದೂ ಸಮುದಾಯವೇ ಅರ್ಧಕ್ಕರ್ಧ ಮತಾಂತರಗೊಳ್ಳುತ್ತಿತ್ತು. ಅಂದ್ರೆ ಅವರು ಆ ಕಾಲಘಟ್ಟವನ್ನು ವಿಶ್ಲೇಷಿಸಿ ಹೇಳಿದ ಮಾತು. ಅಂದ್ರೆ ನಾರಾಯಣ ಗುರುಗಳ ಅಲ್ಲಿ ಪಾತ್ರ ಅಂದ್ರೆ ಅದೇ ಅಲ್ಲಿ ಅದು ಮತ್ತೆ ಅದು ಮೂಲ ಬರುವಂತದ್ದು ಆ ಕಾಲದಲ್ಲಿದ್ದಂತ ಅಸ್ಪೃಶ್ಯತೆ, ಒಂದು ಸಮುದಾಯಕ್ಕೆ ದೇವಸ್ಥಾನ ನಿರಾಕರಣೆ ಮಾಡಿದ ಸನ್ನಿವೇಶವನ್ನು ಅಲ್ಲಿ ಬ್ರೇಕ್ ಮಾಡಿದ್ರು. ಅದನ್ನು ಆ ಒಂದು ಪರಿಸ್ಥಿತಿಯನ್ನು ಓಡಿಸ್ಲಿಕ್ಕೆ ಇವರು ನಾರಾಯಣ ಗುರುಗಳು ಕಾರಣೀಭೂತರಾಗ್ತಾರೆ ಅನ್ನೋದನ್ನು ಅವರು ಅಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಮತ್ತು ಅವರ ಈಗ ಈ ಚರ್ಚೆ ನಾವು ಕೊನೆಯ ಸಂದರ್ಭದಲ್ಲಿ ಮಾತಾಡುವಾಗ ನಾರಾಯಣ ಗುರುಗಳು ಪ್ರತಿಪಾದನೆ ಮಾಡಿದಂಥ ಮೌಲ್ಯ, ಸಂದೇಶಗಳು, ತತ್ವಗಳು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿ ಪ್ರೇರಣೆ ಆಗಬೇಕು ಅನ್ನೋದನ್ನು ನೀವಿಬ್ಬರು ಕೂಡ ಒಂದು ಸಂಕ್ಷಿಪ್ತವಾಗಿ ಈಗ ಹೇಳಬೇಕಾಗಿದೆ.
ಇವತ್ತಿನ ಕಾಲಘಟ್ಟದ ಯುವಕರಿಗೆ ನಾರಾಯಣ ಗುರುಗಳ ಸಂದೇಶ ಬಹಳ ಅಮೂಲ್ಯವಾದ, ನಾನು ಹೇಳ್ತೇನೆ, ಅವರು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ. ಆದರೆ ಯುವಕರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಹೆಚ್ಚಿನ ಯುವಕರು ನಾವು ತಪ್ಪು ತಿಳ್ಕೊಳ್ತಬಾರ್ದು, ಅವರನ್ನು ಧರ್ಮ ಮುಖ್ಯ ಅಂತ ಹೇಳ್ತಾರೆ. ಅವರ ಇಲ್ಲಿ ಏನು ಹೋಗಿದೆ ಅಂತ ಗೊತ್ತಿಲ್ಲ, ಮಾನವೀಯತೆ ನಂತರ ಅಂತ ಹೇಳ್ತಾರೆ. ಆದ್ರೆ ಗಾಂಧೀಜಿ, ಸಾರಿ, ನಮ್ಮ ನಾರಾಯಣ ಗುರುಗಳು ಹೇಳಿದ್ದು ಇದು ಹೌದು, ಮಾನವೀಯತೆ, ಹ್ಯುಮ್ಯಾನಿಟಿ ಫಸ್ಟ್, ರಿಲಿಜಿಯನ್ ನೆಕ್ಸ್ಟ್. ಆದ್ರೆ ನಮ್ಮ ಯುವಕರು ಇವತ್ತು ಏನೇ ಮಾತನಾಡಿದ್ರು ಧರ್ಮ ಮುಖ್ಯ. ನೀನು ಹಿಂದೂ ಆಗಿ ಮಾತನಾಡು, ನಿನ್ನ ತಾಕತ್ತಿದ್ದರೆ ನೀನು ಮುಸ್ಲಿಮರ ಬಗ್ಗೆ ಮಾತನಾಡು, ನೀನು ಕ್ರಿಶ್ಚಿಯನ್ರ ಬಗ್ಗೆ ಮಾತನಾಡು. ಸೊ ಈ ಧರ್ಮ ವಿಷಯಗಳನ್ನು ನಾವು ತರುವಾಗ ಮನುಷ್ಯನನ್ನು ಗುರುತಿಸಬೇಕು. ಹೌದು, ಮನುಷ್ಯನಾಗಿ ಗುರುತಿಸಿ ಮಾತನಾಡುವಂತ ಹೇಳಿದ್ದು ನಾರಾಯಣ ಗುರು. ಒಂದೇ ಜಾತಿ, ಒಂದೇ ದೇವರು ಅದನ್ನು ಹೇಳಿದವರು. ಹೌದು, ಒಂದೇ ಜಾತಿ ಅಂದ್ರೆ ಅದು ಮನುಷ್ಯ ಜಾತಿ. ಒಂದೇ ಧರ್ಮ ಅಂತ ಹೇಳಿದ್ರೆ ಮಾನವೀಯತೆ, ಕರುಣೆ, ಸೌಹಾರ್ದತೆ, ಇದೇ ಅವರದು ವೇದವಾಕ್ಯ. ಬೇರೆ ಏನು ಅವರಿಗೆ ಗೊತ್ತಿಲ್ಲ ನಾರಾಯಣ ಗುರುಗಳಿಗೆ. ಅವರು ಹೇಳಿದ ತತ್ವ ಸಂದೇಶ ಇದೆ. ಆದರೆ ಇವತ್ತು ಜನಗಳು ಇಲ್ಲ, ಅವನನ್ನು ದ್ವೇಷ ಮಾಡು, ಇವನನ್ನು ದ್ವೇಷ ಮಾಡು, ಅದನ್ನು ನಮ್ಮ ಯುವಕರಲ್ಲಿ ತುಂಬಿಸಿದೆ ಉಂಟಲ್ಲ ಈ ವೋಟ್ ಬ್ಯಾಂಕ್ಗಾಗಿ. ಅದು ಬಹಳ ದೊಡ್ಡ. ಯಾವಾಗ ಈ ರಾಜಕಾರಣಿಗಳು ವೋಟ್ ಬ್ಯಾಂಕ್ಗಾಗಿ ಯಾವಾಗ ಈ ಧರ್ಮದ ವಿಷಯಗಳ ಬಗ್ಗೆ ವಿರುದ್ಧವಾಗಿ ತೆಗೆದುಕೊಳ್ತಾರ, ವೀಕ್ಷಕರು ಕೂಡ ಅದನ್ನೇ ಒಂದು ವೇಳೆ ಯುವಕರು ನೋಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅದನ್ನೇ ಗಮನಿಸಬೇಕಾದ್ರೆ ರಾಜಕೀಯ ಅಥವಾ ವೋಟ್ ಬ್ಯಾಂಕ್ಗಾಗಿ ಏನು ನಿಮ್ಮ ಯುವಕರು ಕೆಡಿಸಲಾಗಿದೆ, ಇದು ಗಮನಿಸಬೇಕು. ಯುವಕರಿಗೆ ಅದು ಅರ್ಥ ಆಗುದಿಲ್ಲ. ನಾರಾಯಣ ಗುರುಗಳಂತ ಆದರ್ಶ ಪುರುಷರು ಕೊಟ್ಟಂತ ಮೌಲ್ಯ ಅದನ್ನು ಇವತ್ತು ತಿರುಚುವಂತ ಕೆಲಸಗಳು ನಡೀತಾ ಇದೆ ಅಂತ ವಿವೇಕಾನಂದರು ಕೊಟ್ಟದ್ದು, ವಿವೇಕಾನಂದರ ಮೌಲ್ಯಗಳನ್ನು ಕೂಡ ಅದೇ ರೀತಿ ತಿರುಚಿದ್ದಾರೆ. ಪ್ರಭಾಕರ್ ಸರ್ ಅದೇ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ನಾನು ನಾರಾಯಣ ಗುರುಗಳ ಬೋಧನೆಗಳು, ತತ್ವ ಸಿದ್ಧಾಂತಗಳು ಬಹಳ ಅನನ್ಯತೆಯನ್ನು ಕೂಡಿದೆ. ಒಂದು ಆಗಿನ ಕಾಲದ 19ನೇ ಶತಮಾನ ಆದಿಯಲ್ಲಿ ಅಥವಾ 18ನೇ ಶತಮಾನದಲ್ಲಿ ಬಹಳ ವಿಶಿಷ್ಟವಾಗಿದೆ. ಅದು ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯವಾಗದ ಸ್ಥಿತಿ. ಅವ್ರು ಹೇಳಿದ್ದು ನಮ್ಮ ಯುವಕರು ಸ್ವಾವಲಂಬಿಗಳಾಗಬೇಕು. ಇವತ್ತು ಕೂಡ ನಮ್ಮ ಸರ್ಕಾರ ಅದನ್ನೇ ಹೇಳೋದು ನೋಡಿ. ಆ ಕಾಲದಲ್ಲಿ ಸ್ವಾವಲಂಬಿ. ಮತ್ತೆ ಹೆಣ್ಮಕ್ಕಳ ಶಿಕ್ಷಣದ ಬಗ್ಗೆ ಅವರು ಬಹಳ ಒಳ್ಳೆ ಮಾತು ಹೇಳಿದ್ರು. ದೊಡ್ಡ ವಿಷನ್ ಇತ್ತು. ಹೆಣ್ಮಕ್ಕಳು ಸ್ವಾವಲಂಬಿ ಆಗ್ಬೇಕು, ಶಿಕ್ಷಣ ಪಡೆಯಬೇಕು. ನಮ್ಮ ಸರ್ಕಾರ ಅದನ್ನೇ ಹೇಳೋದು. ಹಾಗೆ ಪಾನ ನಿಷೇಧದ ಬಗ್ಗೆ ಬಹಳ ಉತ್ತಮ ಹೇಳಿದೆ. ಕುಡಿಯುವುದನ್ನು ಕುಡಿಯಬಾರದು, ಮಾರಬೇಡಿ. ಹೌದು, ಅಲ್ಲಿ ಹೇಳುವ ಅದನ್ನು ಬಹಳ ಕಡ್ಡಾಯವಾಗಿ ಬಹಳ ಕಠೋರವಾಗಿ ಅವರು ವಿರೋಧಿಸಿದ್ರು. ಯಾಕಂತ ಹೇಳಿದ್ರೆ ನೀವು ಮಾಡ್ತಾ ಇದ್ರೆ ಜೀವನ ಪೂರ್ತಿ ಅದನ್ನೇ ಮಾಡ್ತಾ ಇದ್ದೀರಿ. ನೀವು ಶಿಕ್ಷಣ, ನೀವು ಆಗ ಹೇಳಿದಾಗೆ ಹೊಸ ಎಂಟರ್ಪ್ರಿನರ್ಶಿಪ್ ಅಥವಾ ಎಂಟರ್ಪ್ರಿನರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬಹುಶಃ ಅವರು ಈಳುವ ಸಮುದಾಯ ಆಗ ಶೇಂದಿ ಇದ್ ಮಾಡ್ತಿದ್ರು. ಅವರು ಇಂಥ ಒಂದು ಪ್ರತಿಭಟನೆ ಬರಬಹುದು ಎಂದಿದ್ರು. ಆದ್ರೆ ಯಾವ ಪ್ರತಿಭಟನೆ ಬರಲ್ಲ, ಅದನ್ನು ಬಹಳ ಉತ್ತಮವಾಗಿ ಸ್ವೀಕರಿಸಿದರು ಸಮುದಾಯ. ಮದ್ಯಪಾನ ಎಲ್ಲ ಬರ್ಲಿಕ್ಕೆ ಕಾರಣ ಭೂತಾರಾಧನೆ ಅಂತ ಅವರು ಹೇಳ್ತಾರೆ. ಭೂತಾರಾಧನೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ನಾರಾಯಣ ಗುರುಗಳಿಗೆ ನಾಗಾರಾಧನೆ, ಭೂತಾರಾಧನೆ, ಈ ದುಂದು ವೆಚ್ಚಗಳನ್ನು ಮಾಡುವುದು, ಕಂದಾಚಾರಗಳನ್ನು ಮಾಡುವುದು ಅವರಿಗೆ ಯಾವುದೇ ಆರಾಧನೆ ವಿಷಯದಲ್ಲಿ ಅವರು ವಿರುದ್ಧವಾಗಿದ್ದು. ದುಂದು ವೆಚ್ಚ ಮಾಡಬಾರದು. ಅದಕ್ಕೆ ಅವರು ನಿನ್ನ ಆತ್ಮವೇ ದೇವರು, ಮನೆಯೊಳಗಿರ್ಬೇಕು ನಿನ್ನ ದೇವರು, ಮನದೊಳಗಿರ್ಬೇಕು. ಅದು ಹೊರಗೆ ಬಂದ್ರೆ ಅದು ಹಣ ಮಾಡುವ ವಸ್ತು ಆಗ್ತದೆ. ಹಾಗಾಗಿ ನಾನು ಹೇಳುದು, ನಮ್ಮ ಇಂದಿನ ಪೀಳಿಗೆ ಏನಿದೆ, ನಾರಾಯಣ ಗುರುಗಳ ಆದರ್ಶಗಳನ್ನು ಕಲಿತುಕೊಳ್ಬೇಕು, ಅದನ್ನು ತಿಳ್ಕೊಳ್ಬೇಕು, ಅದರ ಆಳ ಅಂತ್ಯವನ್ನು ತಿಳ್ಕೊಳ್ಬೇಕು. ಬಹುಶಃ ವಿಮರ್ಶೆ ಮಾಡಿ ಅದನ್ನು ತಮ್ಮ ಬದುಕಿನಲ್ಲಿ ಇದು ಮಾಡ್ಬೇಕು, ಅಳವಡಿಸಿಕೊಳ್ಬೇಕೆಂದು ತಪ್ಪದಾಗಿ ನೋಡಿಕೊಳ್ಬೇಕು. ನಮ್ಮ ಹಿರಿಯರು ಕೂಡ ಅವರಿಗೆ ಆ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಮನದಟ್ಟು ಮಾಡಿಕೊಳ್ಬೇಕು. ಇದು ಅರಿವಿನ ಗುರು ಬ್ರಹ್ಮಶ್ರೀ ಈ ಒಂದು ಸಂವಾದವನ್ನು ನಾವು ಈಗ ಮುಗಿಸುವಂತದಲ್ಲಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜನ್ಮವೆತ್ತಿದ ಕಾಲಘಟ್ಟ, ಅವತ್ತಿನ ಸನ್ನಿವೇಶ, ಅವತ್ತಿನ ಚರಿತ್ರೆ, ಇತಿಹಾಸ, ಅವತ್ತಿನ ದಿನಗಳು ಯಾವ ರೀತಿ ಇತ್ತು ಮತ್ತು ಆ ಕಾಲಘಟ್ಟದಲ್ಲಿ ಅವರೊಬ್ಬ ಆದರ್ಶ ಪುರುಷರಾಗಿ, ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಆಧ್ಯಾತ್ಮ ಗುರುವಾಗಿ ಸಮಾಜಕ್ಕೆ ಯಾವ ರೀತಿ ಮಾರ್ಗದರ್ಶನ ಮಾಡಿದರು ಮತ್ತು ಯಾವ ರೀತಿ ತತ್ವ ಸಂದೇಶಗಳನ್ನು ಕೊಟ್ಟರು ಅನ್ನೋ ವಿಚಾರವಾಗಿ ತುಂಬ ವಿಶದವಾಗಿ ಡಾಕ್ಟರ್ ವಸಂತ್ ಕುಮಾರ್ ಅವರು ಮತ್ತು ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಸರ್, ನಾನು ವಸಂತ್ ಕುಮಾರ್ ಅವರೇ ಮತ್ತು ಪ್ರಭಾಕರ್ ಸರ್, ನಿಮಗಿಬ್ಬರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ.
ವೀಕ್ಷಕರೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಒಂದು ಜನ್ಮದಿನದ ಸವಿ ನೆನಪಿನಲ್ಲಿ ಇವತ್ತು ನಾವು ಈ ಒಂದು ಸಂವಾದವನ್ನು ನಡೆಸಿಕೊಟ್ಟೆವು. ಇಷ್ಟು ತನಕ ಅದನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರಿಗೂ ನಾನು V4 ಸ್ಟುಡಿಯೋದ ಪರವಾಗಿ, ನಾನು ಮತ್ತೊಮ್ಮೆ ಈ ಇಬ್ಬರು ವೀಕ್ಷಕರ ಪರವಾಗಿ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ಅರಿವಿನ ಗುರು ಬ್ರಹ್ಮಶ್ರೀ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಿದ್ಧಾಂತ, ಅವರ ಹಿನ್ನೆಲೆ, ಅವರ ಪ್ರತಿಪಾದನೆ ಮಾಡಿದಂಥ ಒಂದು ಚಾರಿತ್ರಿಕ ಮೌಲ್ಯಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ನಾರಾಯಣ ಗುರು ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಪ್ರೊಫೆಸರ್ ವಸಂತಕುಮಾರ್ ಅವರು ಮತ್ತು ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನ ಉಪ ಪ್ರಾಂಶುಪಾಲರು ಮತ್ತು ಆಡಳಿತಾಧಿಕಾರಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿರುವಂಥ ಪ್ರಭಾಕರ್ ನೇರ್ಮಾರ್ಗ ಅವರು ಈ ಒಂದು ಸಂವಾದದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಹಿನ್ನೆಲೆ, ಅಂದರೆ ಯಾವ ಒಂದು ಪರಿಸರದಲ್ಲಿ ಅವರು ಹುಟ್ಟಿ ಬೆಳೆದು ಬಂದರು ಅಂತ ನಾವು ಮಾತಾಡ್ತಿದ್ದೇವೆ. ನೀವು ಆ ಬಗ್ಗೆ ನೀವು ಮಾತಾಡಿದ್ರು ಕೂಡ ನಾವು ಅವರು ಒಬ್ಬ ಒಂದು ಕಲ್ಯಾಣ ಪುರುಷರಾಗಿ ಅಥವಾ ಒಂದು ಕ್ರಾಂತಿಕಾರಿ ಪುರುಷರಾಗಿ ಅಥವಾ ಒಬ್ಬ ಅಧ್ಯಾತ್ಮದ ಒಬ್ಬ ನಾಯಕನಾಗಿ ಅಥವಾ ಒಂದು ಏನು ತಳ ಸಮುದಾಯಕ್ಕೆ ಒಬ್ಬ ಮಾರ್ಗದರ್ಶನಗಾರನಾಗಿ ರೂಪುಗೊಳ್ಳಿಕ್ಕೆ ಆದಂಥ ಕಾರಣಗಳು ಏನಿರ್ಬೋದು ಅಂತ. ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಅವರು ಯಾರದೋ ಒಬ್ಬರ ಫಾಲೋವರ್ ಆಗಿ ಬಂದವರೆಲ್ಲ ಕಾಣೋದಿಲ್ಲ ನಮಗೆ. ಸೊ ಯಾವ ಹಿನ್ನೆಲೆಯಲ್ಲಿ ಅದನ್ನು ಗುರುತಿಸ್ತಾರೆ ಸರ್? ತನ್ನಿಂದ ತಾನಾಗಿ ಹೇಗೆ ಅದು ಅಂತ ಒಬ್ಬ ಕ್ರಾಂತಿಕಾರಿ ಪುರುಷನಾಗಿ ರೂಪುಗೊಂಡ್ರು ಅಂತ. ಕೆಲವೊಮ್ಮೆ ಮನುಷ್ಯರನ್ನು ತನ್ನ ಪರಿಸರ ನಿರ್ಮಿಸ್ತದೆ ಅಂತ ಹೇಳ್ಬೋದು, ಅಥವಾ ಪರಿಸ್ಥಿತಿ ನಿರ್ಮಿಸ್ತದೆ. ಪರಿಸರ ಮತ್ತು ಪರಿಸ್ಥಿತಿ ಅದು ಬಹಳ ಮುಖ್ಯವಾದ್ದು. ಇವರ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವರು ತಂದೆ ತಾಯಿಗಳು ಎಲ್ಲ ಎಜುಕೇಟೆಡ್, ಆ ಸಮಯದಲ್ಲಿ ಅವರು ಎಜುಕೇಟೆಡ್, ಎಲ್ಲ ನಾಲೆಜ್ ಅವರಿಗೆ ಆಗಲೇ ಸಿಕ್ಕಿತ್ತು ತಂದೆ ತಾಯಿಗಳಿಗೆ. ಯಾಕಂತ ಹೇಳಿದ್ರೆ ಸಣ್ಣದಿರುವಾಗಲೇ ಅವರು ಬುದ್ಧಿವಂತರು ಮತ್ತೆ ಲೋಕಜ್ಞಾನವನ್ನು ಅರಿತವರು. ಆ ಪರಿಸ್ಥಿತಿಗೆ ಅವರು ಹೊಂದಿಕೊಂಡು ಹೋಗ್ಲಿಕ್ಕೆ ಕಾರಣ ಈ ಒಂದು ಜನರ ಶೋಷಣೆಯನ್ನು ನೋಡಿಕೊಂಡು ಅದನ್ನು ನೋಡ್ತಾ ಇದ್ದಾರೆ ಅವರು. ಜನರ ಶೋಷಣೆ, ಯಾವ ರೀತಿ ಸಾಮಾಜಿಕ ಶೋಷಣೆ ನಡೀತಾ ಇದೆ, ಮತ್ತೆ ಉಚ್ಚ ಜಾತಿಯವರು ಯಾವ ರೀತಿಯಲ್ಲಿ ಈ ಅಸ್ಪೃಶ್ಯರನ್ನು ಕಾಣ್ತಾರೆ, ಅದನ್ನು ನೋಡಿ ನೋಡಿ ಅವರು ಇದಕ್ಕೊಂದು ಮದ್ದು ಮಾಡಬೇಕು. ಅಂದ್ರೆ ಆ ಮದ್ದು ನಿನ್ನಲ್ಲೇ ಇದೆ, ಅವರು ಬೇರೆಯಲ್ಲಿ ಹುಡುಕಲಿಕ್ಕೆ ಹೋಗ್ಬೇಡ. ಈಗ ಕೊರೋನಾಗೆ ಹೇಳಿದ ಹಾಗೆ ನಾವು ಹೇಳ್ತಾರೆ, ಮದ್ದು ನಾವು ಹುಡುಕಲಿಕ್ಕೆ ಹೋದರೆ ಅಲ್ಲಿ ದೊಡ್ಡ ಖರ್ಚು ಬೀಳ್ತದೆ. ಆದ್ರೆ ನಿಮ್ಮ ಮನೆಯಲ್ಲೇ ನೀವು ಖರ್ಚು ಜಾಗರೂಕತೆ ಮಾಡುದು, ಅದನ್ನು ಮಾಡ್ಲಿಕ್ಕೆ ಅವರು ಶೋಷಿತ ವರ್ಗಕ್ಕೆ ಒಂದು ಕರೆ ಕೊಟ್ಟದ್ದು ಒಂದೇ, ಶಿಕ್ಷಿತರಾಗಿ, ಸಂಘಟಿತರಾಗಿ ಮತ್ತು ಉದ್ದಿಮೆಗಳನ್ನು ಸ್ಥಾಪಿಸಿ. ಈ ಮೂರು ಮಾಡ್ಲಿಕ್ಕೆ ಆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ತಿಳುವಳಿಕೆ ಬಂದಿದೆ. ಮತ್ತೆ ಅವರು ಅಲ್ಲಲ್ಲಿ ತಿರುಗಾಡಿಕೊಂಡು ಈ ಸಾಧಾರಣ ಮಟ್ಟಿಗೆ ಅವರು ಗುಹೆಯಲ್ಲಿ ಕೂಡ ವಾಸಿಸಿಕೊಂಡು ಜ್ಞಾನವನ್ನು ಪಡೆದರು ಅಂತ ಜ್ಞಾನ ಮಾಡೋದು ತನ್ನಷ್ಟೇ. ಮತ್ತೆ ಮರದ ಮೇಲೆ ಕೂತ್ಕೊಂಡು ಸಂಸ್ಕೃತ ಶ್ಲೋಕಗಳನ್ನು ಬಾಯ್ಪಾಠ ಮಾಡೋದು ಆ ಸಮಯದಲ್ಲಿ ಸಣ್ಣದಿರುವಾಗಲೇ. ಸೊ ಒಳ್ಳೆ, ನನಗೆ ಬಹಳ ಆಶ್ಚರ್ಯ ಆಗೋದು, ಇಂಥ ಸಣ್ಣ ವಯಸ್ಸಿನಲ್ಲಿ ಈ ಒಂದು ಸಂಸ್ಕೃತಗಳನ್ನು, ಅದು ಕೂಡ ಕಬ್ಬಿಣದ ಕಡಲೆಕಾಯಿ ಅಂತ ಸಂಸ್ಕೃತವನ್ನು ಅವರು ಅರಗಿಸಿಕೊಂಡದ್ದು ಉಂಟಲ್ಲ, ಅದು ವಿಸ್ಮಯ. ಯಾಕಂದ್ರೆ ಅದು ಜ್ಞಾನ ಪರಂಪರೆ ಅನ್ನೋದು ಸ್ಥಳ ಸಮುದಾಯದಲ್ಲಿ ಇರ್ಲಿಲ್ಲ, ಹಿಂದುಳಿದ ಸಮುದಾಯದಲ್ಲಿ ಇರ್ಲಿಲ್ಲ, ಕೊಡುವವರು ಇರ್ಲಿಲ್ಲ. ಸಮುದಾಯದಲ್ಲಿ ಅವರು ಗಳಿಸಿಕೊಂಡದ್ದು ಗ್ರೇಟ್. ಅದನ್ನೇ ನಾನು ನಿಮ್ಮ ತರ ಯೋಚನೆ ಮಾಡಿದ್ರೆ ಅವರು ರೂಪುಗೊಂಡದ್ದು. ಅವರು ಆ ಜ್ಞಾನವನ್ನು ಪಡೆದದ್ದರಿಂದ ಅವರಿಗೆ ಆ ಒಂದು ದೃಢ ನಿಲ್ಲಲಿಕ್ಕೆ ಆಯ್ತು ಈ ಜನರ ಎದುರುಗಡೆ. ನಾನು ನಾರಾಯಣ ಗುರುಗಳಲ್ಲಿ ಒಂದು ವೈಶಿಷ್ಟ್ಯತೆ ಕಾಣಿಸ್ತೇನೆ. ಅದು ನಾನು ಉಳಿದ ನಮ್ಮ ಈ ಮಾರ್ಗದರ್ಶಕರಲ್ಲಿ, ಉಳಿದ ಸಮಾಜ ಸುಧಾರಕರಲ್ಲಿ ನಾನು ಅಂತ ಆ ವಿಚಾರವನ್ನು ಗಮನಿಸಲಿಲ್ಲ. ನಾನು ಇದು ಮಾಡ್ತೇನೆ. ಏಕೆಂದ್ರೆ ನಾರಾಯಣ ಗುರುಗಳು ಒಂದು ಸಂತರಾಗಿ ಸಂತನ ಉಡುಪನ್ನು ಧರಿಸಲಿಲ್ಲ. ಅವ್ರದ್ದು ನಮ್ಮ ಜನಸಾಮಾನ್ಯರು ಏನು ಬಟ್ಟೆ ಉಡ್ತಾರೆ, ಇದು ತುಂಬಾ ಗಮನಿಸಬೇಕಾದ ಒಂದು ವೇಷಭೂಷಣ. ಅವರು ಒಬ್ಬ ನಾನು ಸನ್ಯಾಸಿ ಅನ್ನೋದನ್ನು ತೋರಿಸಿಕೊಡ್ತಾರೆ. ಸಂತನ ಉಡುಪನ್ನು ಧರಿಸಲಿಲ್ಲ. ಬಿಳಿ ಅಂಗಿ,
ಸಾಮಾನ್ಯ ಜನ ಇದು ಡ್ರೆಸ್ ಬಹುಶಃ ಇಡೀ ನಮ್ಮ ಭಾರತೀಯ ಒಂದು ಚರಿತ್ರೆಯಲ್ಲೇ ಬಹುಶಃ ಅದೊಂದು ನೀವು ಹೇಳಿದಾಗೆ ಅದು ಉಲ್ಲೇಖನೀಯವಾದಂತ ವಿಚಾರ. ಆಮೇಲೆ ಇನ್ನೊಂದು ಸಂಗತಿ ಅಂದ್ರೆ ವಿಶಿಷ್ಟತೆ, ಅವ್ರಿಗೆ ಯಾರಿಗೂ ಶಿಷ್ಯ ಪರಂಪರೆ ಎಂದು ಅದನ್ನು ಮಾಡ್ಲೇ ಇಲ್ಲ. ಶಿಷ್ಯ ಪರಂಪರೆ ಎಂದು ಅವ್ರು ಹುಟ್ಟಿ ಸಾಕ್ಲೇ ಇಲ್ಲ. ಈಗ ನಾವು ನೋಡ್ತಿದ್ದೇವೆ, ಬಹುಶಃ ಅದು ಅಂತದೊಂದು ಬೇಡ ಅಂತ ಅವರ ಮನಸ್ಸಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ನಾವು ನೂರಾರು ಮಠ ಪರಂಪರೆ ಈ ಶಿಷ್ಯರಂದ್ರೆ ಆರಾಧನೆ, ಅವರನ್ನೇ ಇದು ಮಾಡಿ ಅವರನ್ನೇ ಸಂತನಾಗಿ ಇದು ಮಾಡೋದು, ದೇವರಾಗಿ ಬಿಂಬಿಸೋದು, ಅಂತ ವ್ಯವಸ್ಥೆ ಆಗಬಾರ್ದು. ಬಾರಿ ದೊಡ್ಡ ಒಂದು ಸಾಮಾಜಿಕ ಚಿಕಿತ್ಸಕವಾದಂತ ಒಂದು ಸಂಘರ್ಷದ ಮೂಲಕ ಯಾವುದು ಬೇಡ ಅಂತ ಹೇಳಿದವರು. ದ್ವೇಷ ಬೇಡ, ಸಂಘರ್ಷ ಬೇಡ, ಸಾಮರಸ್ಯ, ಕರುಣೆ. ಆಮೇಲೆ ಪ್ರಭಾವ ಬೀರಲು, ಜನರಲ್ಲಿ ಪ್ರಭಾವ ಬೀರಲು ನಾನು ಇಂಥ ಚಿಕಿತ್ಸಕ ಇದೆ ಎಂದು ಪವಾಡ ಮಾಡಲು ಹೊರಟವರ. ನಮಗೆ ಚರಿತ್ರೆಯಲ್ಲಿ ಎಲ್ಲೂ ಕೂಡ ನಾರಾಯಣ ಗುರುಗಳ ಪವಾಡ ಕಾಣುವುದಿಲ್ಲ. ಅದಕ್ಕಿಂತಲೂ ಹೆಚ್ಚು ಗಮನಿಸಬೇಕಾದಕ್ಕಿಂತಲೂ ಅವರು ಮಾಡಿದಂತ ಈ ಕೆಲಸ ಅವರು ಮಾಡಿ ತೋರಿಸಿ. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಸರಳತೆ, ಎಂತ ಸರಳತೆ ಅಂತ ಒಂದು ಜನಸಾಮಾನ್ಯರ ಒಬ್ಬ ಆಧ್ಯಾತ್ಮಿಕ ಗುರು ಅಥವಾ ಒಬ್ಬ ಸನ್ಯಾಸಿ ಅಥವಾ ಮಠಾಧಿಪತಿ ಅಥವಾ ಸ್ವಾಮೀಜಿ ಅನ್ನುವ ಜನರ ಜೊತೆಗೆ ಅಂತ ಕಾಪಾಡಿಕೊಳ್ಳಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನೋಡಿ, ನಾವೀಗ 21ನೇ ಶತಮಾನದಲ್ಲಿದ್ದೇವೆ. ಅವರೊಂದು ಕರೆ ಕಟ್ಟೋದು, ವಿದ್ಯೆಯಿಂದ ಸ್ವತಂತ್ರರಾಗಿ ಅನ್ನು. ಎಂತ ಒಳ್ಳೆ ಒಂದು, ಈಗಲೂ ನಮ್ಮ ಕಿವಿ ಇದಾಗ್ತದೆ ಅಂತ ಹೇಳಿದ್ರೆ ಅದೇ ವಿಚಾರಕ್ಕೆ ಬರುವ ಇದು ಪ್ರಭಾಕರ್ ಸರ್ ಮತ್ತು ಇದು ವಸಂತ್ ಕುಮಾರ್ ಅವರೇ, ಒಟ್ಟು ಆ ನಾರಾಯಣ ಗುರುಗಳು ಪ್ರತಿಪಾದನೆ ಮಾಡಿದಂತ ಒಂದು ಮೌಲ್ಯಗಳು, ಸಂದೇಶಗಳು, ಸಮಾಜ ಸುಧಾರಣೆಯ ನೆಲೆಯಲ್ಲಿ ಕೈಗೊಂಡಂತ ಒಂದು ಏನು ಅವರ ಸಂದೇಶಗಳು ಏನು ಯಾವ ರೀತಿ ಅದನ್ನು ಈಗ ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೀರಿ? ಮೂಲ ಸಂದೇಶ ನಾವು ಈಗ ನೋಡ್ತಿರುವಾಗಲೇ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅದು ನಾವು ವಿಶ್ಲೇಷಣೆಗೆ ಒಳಪಡಿಸಿದಾಗ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ಇದು ನಾವು ವಿಶ್ಲೇಷಣೆಗೆ ಒಳಪಡಿಸಿದಾಗ ಬಹಳ ಒಂದು ದೊಡ್ಡ ವಿಷಯ ನಮ್ಗೆ ಗ್ರಹಿಸಲಿಕ್ಕೆ ಸಿಗ್ತದೆ. ಏನು ಅಂತ ಹೇಳಿದ್ರೆ, ಒಂದೇ ದೇವರು, ಒಂದೇ ಜಾತಿ. ಬಹಳ ಆಶ್ಚರ್ಯ ಆಗ್ತದೆ. ಯಾವ ದೇವರು ಏನು ಮಾತನಾಡ್ತಾರೆ ಅವರು ಕಂಡುಕೊಂಡಂತಹ ಒಂದು ಅಲ್ಲಿಯ ಏನು ಅಂತ ಹೇಳಿದ್ರೆ ಒಂದೇ ಜಾತಿ ಅಂತ ಹೇಳಿದ ಕೂಡಲೇ ಅವರಿಗೆ ಒಮ್ಮೆ ಪ್ರಯಾಣ ಮಾಡ್ತಿರುವಾಗ ಕೇಳಿದ್ರಂತೆ ಒಬ್ರು, ನೀವು ಯಾವ ಜಾತಿ ಅಂತ, ಒಬ್ರು ಟ್ರೈನಲ್ಲಿ. ಅದಕ್ಕೆ ಅವರು ಹೇಳಿದ್ರಂತೆ, ನೋಡು ಕಾಣುದಿಲ್ವಾ ನಿಮ್ಗೆ, ಕಾಣುದಿಲ್ವಾ? ಅದಕ್ಕೆ ಅವರು, ಇಲ್ಲ, ನಿಮ್ಗೆ ಕಾಣದಿದ್ರೆ ನಾನು ಹೇಳಿದ್ರೆ ಕೇಳ್ತದ? ಅದರ ಅರ್ಥ ಅವರಿಗೆ ಗೊತ್ತಿರುವುದು ಅದೇ ಜಾತಿ. ನೀನು ಮನುಷ್ಯನನ್ನು ಮನುಷ್ಯನಾಗಿ ಗುರುತಿಸುವುದಿಲ್ಲ, ಹಾಗಾಗಿ ನಿನಗೆ ನಾನು ಏನು ಹೇಳಿದ್ರು ಅರ್ಥ ಆಗುದಿಲ್ಲ. ಇದು ಈಗ ನಡೆಯುವಂಥದ್ದು. ಮತ್ತೆ ನೋಡು, ಆದ್ರೆ ಅದು ಮತ್ತೆ ಅವರು ಹೇಳಿದ್ದು, ಅದಕ್ಕೆ ಅರವಿಪುರಂನಲ್ಲಿ 1888ರಲ್ಲಿ ಅವರು ಸ್ಥಾಪನೆ ಮಾಡುವಾಗ ಕನ್ನಡಿಯನ್ನಿಟ್ಟು ನಿನ್ನನ್ನು ನೀನು ನೋಡಿಕೊಳ್ಳು ಅಂತ. ದೇವರಲ್ಲಿ, ಹೌದು, ದೇವರು ಅಂತಲ್ಲ, ನಿನ್ನ ಆತ್ಮವೇ ದೇವರು ಅಂತ ಅದರ ಅರ್ಥ. ಅವರು ಕೊಟ್ಟಂತ ಸಂದೇಶ, ಹೊಸ ಸಂದೇಶ ಅದು. ಅರವಿಪುರಂನಲ್ಲಿ 1888ರಲ್ಲಿ ದೇವಸ್ಥಾನವನ್ನು ಸ್ಥಾಪನೆ ಮಾಡುವಾಗ ಎಲ್ಲರೂ ಬೊಬ್ಬಿಟ್ಟರು. ಶೂದ್ರ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಬರುವ ಇದು ದೇವಸ್ಥಾನ ಸ್ಥಾಪನೆಯ ವಿಚಾರಕ್ಕೆ ಬರುವ ನಾವು ಬರುವುದಕ್ಕಿಂತ ಮೊದಲು ಅದೇ ಅವರ ಏನು ತತ್ವ ಸಿದ್ಧಾಂತದಲ್ಲಿ ಬಹುಶಃ ನೀವು ಮೊದಲನಾಗಿ ಇದನ್ನು ಹೇಳಲಿಕ್ಕೆ ಬಯಸ್ತೇವೆ. ಒಂದೇ ಜಾತಿ, ದೇವರು ಅನ್ನೋ ವಿಚಾರ. ಬಹುಶಃ ಆ ಕಾಲದಲ್ಲಿ ಅವರು ವಿಶ್ವ ಮಾನವ ಧರ್ಮವನ್ನು ಅವರು ಪ್ರತಿಪಾದಿಸಿದರು. ಖಂಡಿತ. ಹೌದು, ಅವರು ಕುವೆಂಪು ಅವರ ವಿಶ್ವ ಮಾನವತೆ ಪ್ರಸ್ತುತ ಆ ಸಮಯದಲ್ಲಿ ನಾವು ಅದರ ಆಲೋಚನೆಯಲ್ಲಿ ಹೋಗಿದ್ದಾರೆ ಅವರು. ಇಡೀ ವಿಶ್ವವೇ ಒಂದು ಕುಟುಂಬ, ಒಂದೇ ಜಾತಿ, ಒಂದೇ ಮನುಷ್ಯ ಜಾತಿ. ಶಿಕ್ಷಣದ ಬಗ್ಗೆ ಅವರಿಗಿದ್ದಂತ ಒಂದು ನಿಲುವು ಮತ್ತು ಕಲ್ಪನೆಗಳು ಅವರು, ಯಾಕೆಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಹಿಂದುಳಿದವರಿಗೆ, ತಳ ಸಮುದಾಯದವರಿಗೆ ಶಿಕ್ಷಣ ಅನ್ನೋದರ ಬಗ್ಗೆ ಯಾವ ಜ್ಞಾನವೂ ಇರಲಿಲ್ಲ. ಕರೆಕ್ಟ್. ಆ ಸಂದರ್ಭದಲ್ಲಿ ಅವರು ಕೊಟ್ಟ ಕಣ್ಣೋಟ ಶಿಕ್ಷಣದ ಬಗ್ಗೆ ಏನು? ಅವರು ಅದನ್ನೇ ಹೇಳುದು, ಮೊದಲು ಶಿಕ್ಷಿತರಾಗಿ. ಅವರು ನಮ್ಮ ಶೋಷಿತ ವರ್ಗಕ್ಕೆ ಮೊದಲು ಕೊಟ್ಟ ಕರೆ ಅದೇ, ಎಜುಕೇಟ್ ಯು ಮೇ ಬಿ ಫ್ರೀ ಅಂತ ಹೇಳಿದ್ರೆ ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿರಿ, ಸಂಘಟನೆಯಿಂದ ಬಲಯುತರಾಗಿ. ಆ ಎರಡು ಮಂತ್ರಗಳನ್ನು ಕೊಟ್ಟರು. ನಂತರ ಶಿಕ್ಷಣದಿಂದ ಸ್ವಾತಂತ್ರ್ಯರಾಗಿರಿ. ಯಾಕಂದ್ರೆ ನೀವು ಶಿಕ್ಷಣವನ್ನು ಪಡೆಯಲಿಲ್ಲ, ಯಾಕಂದ್ರೆ
ಸ್ವತಃ ಅವರು ಕಲ್ತಿದ್ದಾರೆ, ಜ್ಞಾನ ಪಡೆದಿದ್ದಾರೆ, ಆದ ಕಾರಣ ಅವರು ಮಾತನಾಡ್ತಾರೆ. ಯಾಕೆಂದ್ರೆ ನಾನು ಶಿವನನ್ನು ಸ್ಥಾಪನೆ ಮಾಡಿದರೆ ನೀನ್ ಯಾರು ಕೇಳಲಿಕ್ಕೆ? ನಿಮ್ಮ ಶಿವ ಅಲ್ಲ, ನನ್ನ ಶಿವನನ್ನು ನಾನು ಸ್ಥಾಪನೆ ಮಾಡಿದ್ದು. ಆ ಕಮಾಂಡ್ ಅಲ್ಲಿ ಅವರು ಸಂಸ್ಕೃತ ಕಲಿತು, ಆ ಉಪನಿಷತ್ತುಗಳನ್ನು ಕಲಿತು ಮಾತನಾಡುವ ತಾಕತ್ತು ಅವರಿಗೆ ಬಂದಿದೆ. ಆದ ಕಾರಣ ನೀನು ಶಿಕ್ಷಿತನಾಗು, ಎಜುಕೇಟ್, ಸ್ವತಂತ್ರ, ಸ್ವತಂತ್ರ ಆಲೋಚನೆಯನ್ನು ಬೆಳೆಸ್ಕೊಳ್ಬೇಕು. ಈಗ ಶಿಕ್ಷಣ ಪಡೆದರೆ ಮಾತ್ರ ಅವನಿಗೆ ವಿವಿಧ ಬೇರೆ ಬೇರೆ ಮಗ್ಗುಲುಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ, ತಿಳಿದುಕೊಳ್ಳಲು. ಇವತ್ತಿನ ಕಾಲಕ್ಕೆ ಅದು ಸ್ವಲ್ಪ, ಇವತ್ತಿನ ಕಾಲದ ಮಕ್ಕಳಿಗೆ ಹೇಳಿದ್ರೆ ಎಜುಕೇಶನ್ ಅಂತ ಹೇಳಿದ್ರೆ ಈಗ ಅದು ಒಂದು ವಿಷಯ, ದೊಡ್ಡ ಸಂಗತಿ ಇಲ್ಲ. ಆ ಸಮಯದಲ್ಲಿ ನಾವು ಆಲೋಚನೆ ಮಾಡಬೇಕು. ಹೌದು, ಆ ಕಾಲಘಟ್ಟದಲ್ಲಿ ನಾವು ಆಲೋಚನೆ ಮಾಡಬೇಕು. ಒಮ್ಮೆ ಈ ಶೋಷಿತ ವರ್ಗ ಶಿಕ್ಷಣ ಪಡೆಯಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಂತ. ನಾನು ಇದಕ್ಕೆ ಮುಂದುವರೆಯಾಗಿ ಶಿಕ್ಷಣದ ಇದಕ್ಕೆ ಅವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ಬಹಳ ಮುತುವರ್ಜಿವಹಿಸಿದರು. ಬಹುಶಃ ಒಂದು 70 ದೇವಸ್ಥಾನ, ಧಾರ್ಮಿಕ ಕೇಂದ್ರ. ಈಗ ದೇವಸ್ಥಾನದ ವಿಚಾರಕ್ಕೆ ಬರುವಾಗಲೇ ಈಗ ಅವರು ದೇವಸ್ಥಾನಗಳನ್ನು ಕಟ್ಟುವಂತ ಒಂದು ಪ್ರತಿಷ್ಠಾಪನೆ ಮಾಡುವಂತ ಒಂದು ನಿಲುವು ತೆಕೊಂಡ್ರಲ್ಲ, ಯಾವ ಕಾರಣಕ್ಕಾಗಿ? ಅದೇ, ಯಾಕೆಂದ್ರೆ ಈ ಹಿಂದುಳಿದ ವರ್ಗವರಿಗೆ, ನಿಮ್ನ ಜಾತಿಯವರಿಗೆ ದೇವಸ್ಥಾನಕ್ಕೆ ಪ್ರವೇಶವಿಲ್ಲ. ಅಂತಹ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಅದನ್ನು ನೀವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅವರು ಎಷ್ಟೋ ದೂರ ನಿಂತು ದೇವರನ್ನು ನೋಡ್ಬೇಕು. ಅವರಿಗೆ ಅಲ್ಲಿ ಒಳಗೆ ಪ್ರವೇಶ ಇಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರವರ ದೇವರನ್ನು ಕಾಣುವ, ಅವರಿಗೆ ಧಾರ್ಮಿಕ ಒಂದು ಶಕ್ತಿಯನ್ನು ತುಂಬುವ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುವ ಒಂದು ಶಕ್ತಿಯನ್ನು ನಮ್ಮ ನಾರಾಯಣ ಗುರುಗಳು ಕರುಣಿಸಿದರು. ಈ ನಾರಾಯಣ ಗುರುಗಳು ದೇವಸ್ಥಾನ ಸ್ಥಾಪನೆ ಮಾಡಿ ಸಮಸ್ತ ಹಿಂದುಳಿದವರಿಗೆ, ಸಮಸ್ತ ನಿಮ್ನ ವರ್ಗದಲ್ಲಿ ಒಂದು ಆಶಾಕಿರಣವಾಗಿ ಒಂದು ಸಾರಿ ಧಾರ್ಮಿಕ ಅವರಲ್ಲಿ ಶಕ್ತಿ ಬಂದಾಗ ಅವರು ಸ್ವತಂತ್ರವಾಗಿ ಬೆಳೆಯಲು ಸಾಧ್ಯವಾಗ್ತದೆ ಎಂದು ಅವರು ಕನಸು ಕಂಡಿದ್ದಾರೆ. ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳಲು ಸಾಧ್ಯವಾಗ್ತದೆ ಎಂದು ಇದು ಮಾಡಿದರು. ಇವರು ಇದೇ ರೀತಿಯಲ್ಲಿ 94 ದೇವಸ್ಥಾನಗಳನ್ನು ಕಟ್ಟಿದಾಗ ಒಬ್ರು ಕೇಳಿದ್ರು, ಯಾಕೆ ನೀವು ದೇವಸ್ಥಾನಗಳನ್ನು ಕಟ್ತೀರಿ? ದೇವರು ಇದರ ಬಗ್ಗೆ ನೀವು ಮಾತನಾಡುವಾಗ ದೇವಸ್ಥಾನಗಳನ್ನು ಯಾಕೆ ಕಟ್ತಾ ಹೋಗ್ತೀರಿ? ನಿನ್ನೆ ಹೇಳ್ತೀರಿ ನೀವು, ಅವರು ಆ ಕೇರಳ ಇದರಲ್ಲಿ ಸರ್ಪ ಸಂಸ್ಕಾರ ಆಗಿರ್ಬಹುದು, ಸರ್ಪಾರಾಧನೆ ಇರಬಹುದು, ಅದಕ್ಕೆ ಬಹಳಷ್ಟು ಖರ್ಚುಗಳಿತ್ತು. ಅದನ್ನು ಅವರು ವಿರೋಧಿಸಿದರು, ಅದು ಮಾಡಬೇಡಿ ಅಂತ. ನಾರಾಯಣ ಗುರುಗಳು ಭೂತಾರಾಧನೆ ಮತ್ತು ಈ ಕೆಲವು ಕಂದಾಚಾರಗಳನ್ನು ವಿರೋಧಿಸಿದರು. ಅದನ್ನು ನೀವು ಮೊದಲು ಬಿಡಬೇಕು, ಶಿಕ್ಷಿತರಾಗಬೇಕು ಹೇಳಿದರು. ಆಗ ನೀವು ದೇವಸ್ಥಾನಗಳನ್ನು ಯಾಕೆ ಕಟ್ತಾ ಹೋಗ್ತೀರಿ? ನೀವು ಈ ರೀತಿ ಮಾತನಾಡುವರು, ದೇವಸ್ಥಾನಗಳನ್ನು ಯಾಕೆ ಕಟ್ತಾ ಹೋಗ್ತೀರಿ? ಆಗ ಅವರು ಹೇಳಿದ ಒಂದು ಮಾತು, ಹೌದು, ಅವನು ಶಿಕ್ಷಿತನಾಗುವವರೆಗೆ ಶಿಕ್ಷಿತನಾಗುವವರೆಗೆ ಅವನು ದೇವಸ್ಥಾನದ ಮೆಟ್ಟಲುಗಳನ್ನು ಹತ್ತಿ ಬರಬೇಕು. ದೇವಸ್ಥಾನ ಕೊನೆ ಅಲ್ಲ, ದೇವಸ್ಥಾನ ವಿದ್ಯಾ ಕೇಂದ್ರಗಳಾಗಬೇಕು. ಅಲ್ಲಿ ಪರಿಸರವನ್ನು, ಅಲ್ಲಿ ಗಿಡಗಳನ್ನು ನೆಟ್ಟು ಪರಿಸರವನ್ನು ನಾವು ಬೆಳೆಸಬೇಕು. ಆ ರೀತಿಯ ಒಂದು ಉದ್ದೇಶಕ್ಕಾಗಿ ಅವರು ದೇವಸ್ಥಾನವನ್ನು ಕಟ್ಟಿ ಅಂತ ಹೇಳಿದ್ರು. ಜನ ಬರ್ಬೇಕು, ಅಲ್ಲಿ ನಿರ್ಮಲ ಮನಸ್ಸಿನಿಂದ ನಮ್ಮನ್ನು ತಾವು ನೋಡಿಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು, ಸಮಾಜದ ಕೆಲಸಗಳಿಗೆ ಅವರನ್ನು ತೊಡಗಿಸಿಕೊಳ್ಬೇಕೆಂಬ ಉದ್ದೇಶದಿಂದ ದೇವಸ್ಥಾನ ಕಟ್ಟಿದರು. ದೇವಸ್ಥಾನವನ್ನು ತನ್ನ ಆದಾಯಕ್ಕಾಗಿ, ಸಂಪತ್ತಿಗಾಗಿ ಉಪಯೋಗಿಸಬೇಡಿ, ಸಮಾಜದ ಒಳಿತಿಗಾಗಿ ಉಪಯೋಗಿಸಿ. ಮತ್ತೆ ಇನ್ನೊಂದು ಕಡೆ ಆ ಒಂದು ಅಸ್ಪೃಶ್ಯತೆಯನ್ನು ಒಂದು ನಿವಾರಿಸುವ ಸಲುವಾಗಿಯೂ ಮತ್ತೆ ಏನು ನಮಗೆ, ಅಥವಾ ಅಂದ್ರೆ ಈ ನೀವು ಹೇಳಿದಾಗೆ ತಳ ಸಮುದಾಯದವರಿಗೆ ಅಥವಾ ಹಿಂದುಳಿದ ಸಮುದಾಯದವರಿಗೆ ಎಲ್ಲೂ ಕೂಡ ದೇವಸ್ಥಾನಕ್ಕೆ ಪ್ರವೇಶವೇ ಇಲ್ಲ ಅಂತ ಆಗುವಾಗ ಸಾಮಾಜಿಕವಾಗಿ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿರ್ತಾರೆ. ಬಹುಶಃ ನಮಗೆ ದೇವರು ಅನ್ನೋದು ನಿರಾಕರಣೆಯೂ ಆಗಿರುತ್ತದೆ ಅನ್ನುವಂತ ಒಂದು ಸಂದರ್ಭದಲ್ಲಿ ಬಹುಶಃ ಅವರು ಈ ರೀತಿಯ ಒಂದು ಸಿದ್ಧಾಂತವನ್ನು, ಯಾಕಂದ್ರೆ ದೇವಸ್ಥಾನಕ್ಕೆ ಪ್ರವೇಶ ಅನ್ನುವಂಥ ಒಂದು ವಿಚಾರಕ್ಕೆ ಬರುವಾಗ ನಮ್ಮ ಇಡೀ ಒಂದು ನಮ್ಮ ದೇಶದ ಒಂದು ಚರಿತ್ರೆಯಲ್ಲಿ ಗಮನಿಸಿದಾಗ ಬಹುಶಃ ಅಂತ ಒಂದು ನೇತೃತ್ವವನ್ನು ಕೊಟ್ಟವರೇ ನಾರಾಯಣ ಗುರುಗಳು. ಬಹುಶಃ ಒಂದು ಹೊಸತ್ತಾದ ಕಲ್ಪನೆ, ಯಾರಿಗೂ ಕಂಡರಿಯದ ಒಂದು ಕಲ್ಪನೆ. ನಿಮ್ಮನ್ನ ದೇವಸ್ಥಾನಗಳನ್ನು ನೀವೇ ಕಟ್ಟಿಕೊಳ್ಳಿ, ನಿಮ್ಮ ಶಿವನನ್ನು ನೀವೇ ಕಾಣ್ರಿ. ಆ ಸಮಯದಲ್ಲಿ ಹೊಸತಾದ ಕಲ್ಪನೆ. ಈ ಕಲ್ಪನೆ ಅದು ವಿಶಿಷ್ಟ ಕಲ್ಪನೆ, ಅದು ಜನರುಗಳನ್ನು ಈ ಪ್ರೇರೇಪಿಸಿದ್ದು. ನಮ್ಮ ದೇವಸ್ಥಾನ, ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಒಂದು ಹೊಸ ಕಲ್ಪನೆ. ಹಿಂದೆ ತುಂಬಾ ಮಂದಿ ಇಂತಹ ಕಲ್ಪನೆಯನ್ನು ಕೊಟ್ಟಿರ್ಲಿಲ್ಲ.
ಬಹುಶಃ ಅದೇ ನೀವು ಹೇಳಿದಾಗೆ ಸರ್, ಇವತ್ತಿನ ಕಾಲಘಟ್ಟದಲ್ಲಿ ಅದನ್ನು ಆಲೋಚನೆ ಮಾಡುವುದೇ ಬಾರಿ ಅಲ್ಲ, ಮಾಡಿದಾಗ ಆ ವಿಸ್ಮಯ ಕಾಣ್ತದೆ. ಯಾಕಂತ ಹೇಳಿದ್ರೆ 100 ವರ್ಷಗಳ ಹಿಂದೆ ಹೌದು. ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂತ ಸಮುದಾಯದವರಿಗೆ ನೀವೇ ಒಂದು ದೇವಸ್ಥಾನಗಳನ್ನು ಮಾಡಿಕೊಡಿ. ಎಂತ ಒಂದು ವಿಶೇಷ. ಪ್ರತಿಷ್ಠಾಪನೆ ಮಾಡುವ ಅಂತ ನೋಡಿ, ಯಾವ ಸಮಯದಲ್ಲಿ ನಾವು ಹೇಳ್ತೇವೆ ಕೊಪರ್ನಿಕಸ್ ಭೂಮಿ ಉರುಟಾಗಿದೆ ಅಂತ ಹೇಳುವಾಗ, ಗೆಲೀಲಿಯೋ ಟೆಲಿಸ್ಕೋಪ್ ಮಾಡಿ ನಾವು ಸೂರ್ಯನ ಸುತ್ತ ಗ್ರಹಗಳು ತಿರುಗ್ತದೆ, ಭೂಮಿ ತಿರುಗ್ತದೆ ಅಂತ ಹೇಳುವಾಗ ಜನ ವಿರೋಧಿಸಿದ್ರು, ನಗಾಡಿದ್ರು. ತಮಾಷೆ ಮಾಡಿದ್ರು. ಅದೇ ಪರಿಸ್ಥಿತಿ ನಾರಾಯಣ ಗುರುಗಳಿಗೆ ಬಂದಿತ್ತು. ಈಗ ನಾವು ಹೇಳುವಾಗ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದು ಅದು ಏನ್ ಮಾಡೋದು ಅಂತ ಹೇಳುವಾಗ, ಈಗ ಸಹ ಜನ ನಮ್ಮ ಈ ಇಷ್ಟೆಲ್ಲ ಬೋಧನೆ ಮಾಡಿದ್ರು ಸಹ ಜನ ಪ್ರತಿಪಾದಿಸುವುದು ಅವರ ಮನೆಯೊಳಗೆ ಏನು ಅವರ ವಿರುದ್ಧವಾಗಿ. ನಾನು ಹೇಳ್ತೇನೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವುದನ್ನು ವಿರೋಧಿಸಿದಾರ ಅದನ್ನೇ ಪಾಲಿಸ್ತಾರೆ. ಯಾಕಂದ್ರೆ ಭಯ ಅಷ್ಟುಂಟು ಅವರಿಗೆ, ಜನರಲ್ಲಿ ಭಯ ಅಷ್ಟುಂಟು. ಆದ ಕಾರಣ ಆ ಭಯದಿಂದ ನಾನು ಅದರ ಮುಂದುವರಿಕೆಯಾಗಿ ನಾರಾಯಣ ಗುರುಗಳು 70ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳನ್ನು, ಪೂಜಾ ಕೇಂದ್ರಗಳನ್ನು ಒಂದು ಹಂತಕ್ಕೆ ಬಂದ ಮೇಲೆ ಈ ದೇವಸ್ಥಾನ ಇದು ಮಾಡುವುದನ್ನು ನಿಲ್ಲಿಸಿಬಿಟ್ಟು ಅವ್ರಿಗೆ ಅವ್ರು ಹೊಸ ಒಂದು ಇದನ್ನು ಹೇಳಿದ್ರು, ದೇವಸ್ಥಾನಕ್ಕಿಂತ ನೀವು ವಿದ್ಯಾಕೇಂದ್ರಗಳನ್ನು ಆರಂಭಿಸಿ, ವಿದ್ಯಾರ್ಥಿ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಆಮೇಲೆ ದೇವಸ್ಥಾನದಲ್ಲಿ ಜಾಗ ಇದ್ದರೆ ಅಲ್ಲಿಯೇ ಶಿಕ್ಷಣ, ಅಲ್ಲಿಯೇ ಶಾಲೆಗಳನ್ನು ತೆರೆಯಿರಿ. ಹೇಳಿದೆ ಅದನ್ನು ನೀವು ಹೇಳಿದಾಗ. ಈಗ ಅವರು ಮನಸ್ಸು ಮಾಡಿದ್ರೆ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ರೆ 1000 ದೇವಸ್ಥಾನಗಳನ್ನು ಕಟ್ಟಿ ದೇವಸ್ಥಾನ ಕಟ್ಟಬೇಕು, ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾ ಕೇಂದ್ರಗಳಾಗಬೇಕು, ವಾಚನಾಲಯಗಳಾಗಬೇಕು, ಅದನ್ನೆಲ್ಲ ಹೇಳಿದವರು. ಎಂತ ಒಂದು ಅದ್ಭುತ. ಯಾಕಂದ್ರೆ ಬಹುಶಃ ಈ ದೇಶಕ್ಕೆ ಒಂದು ಅಗತ್ಯ ಇದ್ದಂತ ಒಬ್ಬ ಮಹಾಮೇಧಾವಿ ಪುರುಷ ಒಂದು ಸೃಷ್ಟಿಯಾದಾಗೆ ಕಾಣ್ತಾ ಉಂಟು. ವೀಕ್ಷಕರೇ, ನಾವು ನಾರಾಯಣ ಗುರುಗಳ ಸಂದೇಶ, ಅವರು ಪ್ರತಿಪಾದನೆ ಮಾಡಿದ ಮೌಲ್ಯಗಳು ಇವತ್ತಿನ ಕಾಲಘಟ್ಟದಲ್ಲಿ ಕೂಡ ಅದು ಯಾವ ರೀತಿ ಪ್ರಸ್ತುತತೆಯನ್ನು ಉಳಿಸಿಕೊಂಡಿದೆ, ಯಾವ ರೀತಿ ಉಳಿಸಿಕೊಳ್ಬೇಕು ಅನ್ನುವ ವಿಚಾರವಾಗಿ ನಾವು ಈ ಚರ್ಚೆಯನ್ನು ಮುಂದುವರಿಸಲಿಕ್ಕಿದ್ದೇವೆ. ಅದರ ಜೊತೆಗೆ ನಾರಾಯಣ ಗುರುಗಳು ಮಂಗಳೂರಿಗೆ ಬಂದಂಥ ದಿನಗಳು, ಮಂಗಳೂರಿನಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡಿದ ವಿಚಾರ ಕೂಡ ನಮ್ಮ ಬ್ರೇಕ್ ನಂತರ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.